हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्णा कृष्ण कृष्ण हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे,
Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna Prabhuji. ಹರೇ ಕೃಷ್ಣ ಪ್ರಭುಜಿ, ಪ್ರಣಾಮಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ, ಹರೇ ಕೃಷ್ಣ ಎಲ್ಲ ಭಕ್ತರಿಗೂ. ಓಂ ನಮೋ ಭಗವತೆ ವಾಸುದೇವಾಯ. 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 ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇತ್. ತಥೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ. ನಿತ್ಯಂ ಭಾಗವತ ಸೇವಯಾ. ಭಗವತಿ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕಿ. ನೈಷ್ಠಿಕಿ. ಶ್ರೀಮದ್ ಭಾಗವತ 3ನೇ ಸ್ಕಂದ 2ನೇ ಅಧ್ಯಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಈ ಅಧ್ಯಾಯದ ಹೆಸರೇ ಕೃಷ್ಣ ಸ್ಮರಣೆ. ಸೊ ಕೃಷ್ಣ ಸ್ಮರಣೆ. ಸೊ ವಿದುರರು ಉದ್ಧವರನ್ನು ಭೇಟಿ ಮಾಡ್ತಾರೆ. ಸೊ ಭೇಟಿ ಮಾಡಿದಾಗ ಅವರು ಹಿಂದಿನ ಅಧ್ಯಾಯದಲ್ಲಿ ಪ್ರಶ್ನೆ ಮಾಡಿದ್ದು ಕೃಷ್ಣನ ಬಗ್ಗೆ. ಸೊ ಈಗ ಉದ್ಧವ ಅವರು ಇಷ್ಟೊಂದು ಗಾಢವಾದ ಸ್ಮರಣೆಯಲ್ಲಿ ಹೋಗ್ತಾರೆ. ಅದನ್ನ ನೋಡ್ತೀವಿ ನಾವು ಈ ಅಧ್ಯಾಯದಲ್ಲಿ. ಇದು ವಿದುರ ಪ್ರಶ್ನೆ ಮಾಡಿದ್ಮೇಲೆ ಈಗ ಶುಕದೇವ ಗೋಸ್ವಾಮಿ ಅವರು ಪರೀಕ್ಷಿತ್ ಮಹಾರಾಜರಿಗೆ ಹೇಳ್ತಾ ಇರೋದು. ಶ್ರೀ ಶುಕ ಉವಾಚ ಇತಿ ಭಾಗವತಃ ಪೃಷ್ಟಃ ಕ್ಷತ್ರಾವಾರ್ತಾಂ ಪ್ರಿಯಾಶ್ರಯಾಂ ಪ್ರತಿವಕ್ತುಂ ನ ಚೋತ್ಸೇಹ ಔತ್ಕಂಠ್ಯಾತ್ ಸ್ಮಾರಿತೇಶ್ವರಃ. ಔತ್ಕಂಠ್ಯಾತ್ ಅತಿ ವ್ಯಾಕುಲತೆಯಿಂದ, ಸ್ಮಾರಿತೇಶ್ವರ ಭಗವಂತನನ್ನು ಸ್ಮರಿಸಲ್ಪಟ್ಟರು. ಶ್ರೀ ಶುಕಮುನಿಗಳು ಹೇಳಿದರು, ಅತ್ಯಂತ ಪ್ರಿಯಕರನಾದ ಭಗವಂತನ ಶ್ರೀಕೃಷ್ಣನ ಸಂದೇಶಗಳನ್ನು ಹೇಳುವಂತೆ ಮಹಾನ್ ಭಕ್ತ ಉದ್ಧವನನ್ನು ವಿದುರನು ಕೇಳಿದನು.
ಆದರೆ ಶ್ರೀಕೃಷ್ಣನ ಸ್ಮರಣೆ ಮಾತ್ರದಿಂದಲೇ ತೀವ್ರವಾಗಿ ತಲ್ಲಣಗೊಂಡ ಉದ್ಧವನಿಗೆ ತತ್ಕ್ಷಣ ಉತ್ತರ ಕೊಡಲಾಗಲಿಲ್ಲ. ಯಹ ಪಂಚಃ ಆಯನೋ ಮಾತ್ರ ಪ್ರಾತರ್ ಆಶಾಯ ಯಾಚಿತ ತನ್ನೈಚದ್ ರಚಯನ್ ಯಸ್ಯ ಸಪರ್ಯಾಂ ಬಾಲಲೀಲಯ. ಅವನು ಶೈಶವಾವಸ್ಥೆಯಿಂದಲೂ ಭಗವಾನ್ ಶ್ರೀಕೃಷ್ಣನ ಸೇವೆಯಲ್ಲಿ ಮಗ್ನನಾದವನು. 5 ವರ್ಷದ ಬಾಲಕನಾಗಿದ್ದಾಗಲೇ ಶ್ರೀಕೃಷ್ಣನ ಸೇವೆಯಲ್ಲಿ ಎಷ್ಟರ ಮಟ್ಟಿಗೆ ತನ್ಮಯನಾಗಿದ್ದಾನೆಂದರೆ ತಾಯಿ ಉಪಹಾರಕ್ಕೆ ಕರೆದರೂ ಅವನು ಉಪಹಾರ ಮಾಡ ಬಯಸುತ್ತಿರಲಿಲ್ಲ. ಶ್ರೀಲ ಪ್ರಭುಪಾದರ ಭಾವಾರ್ಥ ಈಗ ಪ್ರಭುಪಾದರು ಹೇಳ್ತಾ ಇರೋದು, ಇದೆಲ್ಲವೂ ಲಕ್ಷಣಗಳು ಅವರಾಗ್ಲೇ ಮುಕ್ತಾತ್ಮರು ಅಂತಾನೆ ಲಕ್ಷಣ ಅಂತ ಹೇಳ್ತಾರೆ. ಚಿಕ್ಕ ಮಗುವಿನಿಂದಲೇ ಆ ರೀತಿಯ ಒಂದು ಅಸಾಧಾರಣವಾದ ಭಕ್ತಿ ಭಗವಂತನ ಬಗ್ಗೆ ಅದು ವ್ಯಕ್ತವಾಗಬೇಕು ಅಂದ್ರೆ ಅದು ಮುಕ್ತ ಪುರುಷರಿಗೆ ಮಾತ್ರ ಸಾಧ್ಯ. ಶುಕಮುನಿಗಳು ನಾವು ಕೇಳ್ತೇವೆ, ಅವರು ಭಗವಂತನ ಗರ್ಭದಲ್ಲೂ ತಾಯಿಯ ಗರ್ಭದಲ್ಲೂ ಕೂಡ ಅವರು ಭಗವಂತನನ್ನು ಮರಲಿಲ್ಲ. ಅವರು ಆಮೇಲೆ ಭಗವಂತನಿಂದ ರಕ್ಷಣೆ ಬಹಿರಂಗ ಶಕ್ತಿಯಿಂದ ರಕ್ಷಣೆ ಪಡೆದ ಬಹಿರಂಗ ಶಕ್ತಿ ಇವಾಗ ಅವ್ರಿಗೇನು ಆಗೋದಿಲ್ಲ ಅಂತ ಭಗವಂತನ ಆಶ್ವಾಸ ಕೊಟ್ಟ ಮೇಲೆ ಅವರು. ಸೊ ಹಾಗೆ ಈ ಎಲ್ಲ ಭಕ್ತರು ಈ ರೀತಿ ನಿತ್ಯ ಸಿದ್ಧರು ಅಂತ ಹೇಳೋ ಭಕ್ತರು ಇವರೆಲ್ಲ. ಸೊ ಇವರೆಲ್ಲರೂ ಹುಟ್ಟುತ್ತಾನೆ ಮತ್ತೆ ಚಿಕ್ಕ ಮಕ್ಕಳಿಂದಲೇ ಅವರು ಈ ರೀತಿಯ ಒಂದು ಅಸಾಧಾರಣ ಇದು ತೋರಿಸ್ತಾರೆ. ಅವರು ಅಸಾಧಾರಣ. ಸೊ ಇವರ ಬಗ್ಗೆ ಅಸಾಧಾರಣ ಹೇಳ್ತಾ ಇರೋದು, ಅವರು ತಾಯಿ ಒಮ್ಮೆ ಉಪಹಾರಕ್ಕೆ ಕರೆದರೂ ಅವರು ಉಪಹಾರಕ್ಕೆ ಮಾಡ ಬಯಸ್ತಾರೆ. ಒಮ್ಮೆ ಅಂತಲ್ಲ, ಸಾಮಾನ್ಯ ಸಾಧಾರಣ. ಸೊ ಮಕ್ಕಳು ಅಂದ್ರೆ ಡೆಫಿನೆಟ್ಲಿ ಚಿಕ್ಕ ಮಕ್ಕಳು ಅಂದ್ರೆ ಅವರ ಆಟ ಕ್ರೀಡೆ ಬಹಳ ಇರುತ್ತೆ. ಸೊ ಅವ್ರಿಗೆ ಆಯಾಸ ಆಗುತ್ತೆ ಅವ್ರಿಗೆ. ಸೊ ಅವ್ರಿಗಿನ್ನ ಅವ್ರು ಎಷ್ಟು ಆಹಾರ ತಿಂದರೂ ಅವ್ರ ಜೀರ್ಣ ಮಾಡೋ ಶಕ್ತಿ ಕೂಡ ಇರುತ್ತೆ. ಇವಾಗ ನಮಗೆ ವಯಸ್ಸಾದ್ಮೇಲೆ ನಮಗೆ ಇಷ್ಟೇ ಅಷ್ಟೇ ಅಂತ ಯಾಕಂದ್ರೆ ಜೀರ್ಣ ಮಾಡ್ಕೊಳಕ್ ಆಗೋದಿಲ್ಲ. ಮಕ್ಕಳಿಗೆ ಆಗಿಲ್ಲ. ಅವ್ರೊಂದು 5 ನಿಮಿಷ 10 ನಿಮಿಷ ಅವ್ರವರೆಗೆ ಅಲ್ಲಿ ಅವ್ರು ಕುಣಿದು ಇನ್ನೊಂದು ಮಾಡಿ ಅವರೆಲ್ಲ ಅವ್ರು ಏನಿತ್ತು ಅವ್ರಿಗೆ ಶಕ್ತಿ ಎಲ್ಲವೂ ಕೂಡ ಫಿನಿಶ್ ಆಗಿರುತ್ತೆ. ಮತ್ತೆ ಅವ್ರಿಗೆ ಹಸಿವಾಗುತ್ತೆ, ಮತ್ತೆ ಅವರ ಆಹಾರ ತಿನ್ಬೇಕು. ಸೊ ಹೀಗೆ ಮಕ್ಕಳ ಚಟುವಟಿಕೆ ಅಂದ್ರೆ ಹೀಗಿರುತ್ತೆ. ಹೀಗೆ ಸೊ ಅವ್ರು ಎಷ್ಟು ಕೂಡ ಬೇಕಾದ್ರೆ ತಿನ್ಬಹುದು ಅಂತ. ಸೊ ಪ್ರಭುಪಾದರು ಹೇಳೋದು, ಆಹಾರ ಅಂದ್ರೆ ನಮಗೆ ಇದು ಇಷ್ಟು ಅಷ್ಟು ಅಂತ ಇದೆ, ಮಕ್ಕಳಿಗೆ ಏನ್ ಆ ಥರ ಇಲ್ಲ, ತೊಂದರೆ ಇಲ್ಲ. ಹೇಳೋದು ಮಕ್ಕಳು ಎಷ್ಟು ಬೇಕಾದ್ರೆ ತಿನ್ಬೋದು, ಯಾಕಂದ್ರೆ ಅವರು ಆ ರೀತಿಯ ಅವ್ರ ಚಟುವಟಿಕೆಗಳಾಗಿದೆ. ಆದ್ರೆ ಉದ್ಧವ ಅವ್ರ ಬಗ್ಗೆ ಹೇಳ್ತಾರೆ ಇಲ್ಲಿ ಆ ರೀತಿ ಅಲ್ಲ. ಸೊ ಹೇಗೆ ನಾವು ನಾರದ ಮುನಿ ಕೇಳಿದ್ವಿ, ಅವರು ಕೂಡ ಕ್ರೀಡೆಗಳಲ್ಲಿ ಏನೋ ಆಸಕ್ತಿ ಇಲ್ಲ. ಎಲ್ಲ ಶುದ್ಧ ಭಕ್ತರದ ಹಾಗೆ ಪ್ರಹ್ಲಾದ ಮಹಾರಾಜರಿಗೆ ಏನೋ ಆಸಕ್ತಿ ಇಲ್ಲ. ಮತ್ತೆ ಈಗ ದೊಡ್ಡ ದೊಡ್ಡ ಆಚಾರ್ಯರು, ಮಧ್ವಾಚಾರ್ಯರು ಇಲ್ಲ, ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಇದೆಲ್ಲ ಕೇಳ್ತೇವೆ. ಇವರೆಲ್ಲ ವಿಷಯ ಅಸಾಧಾರಣ. ಶಿಲ ಪ್ರಭುಪಾದರು ಅಸಾಧಾರಣ. ಸೊ ಹಾಗೆ ಇಲ್ಲಿ ಕೂಡ ಇಲ್ಲಿ ಹೇಳ್ತಾ ಇರೋದು, ಉದ್ಧವ ಕೂಡ ಹಾಗೆಯೇ ಚಿಕ್ಕ ಶೈಶವಾವಸ್ಥೆಯಿಂದನೇ ಭಗವಂತನ ಕೃಷ್ಣ ಸೇವೆ ಮಗ್ನರಾಗಿದ್ದಾರೆ, ಬಿಸಿ. ಮತ್ತೆ ಅವರು ಆಹಾರ ಕೂಡ ಅವ್ರಿಗೆ ಲೆಕ್ಕವಿಲ್ಲ. ಅವ್ರಿಗೆ ತಾಯಿ ಕರೆದ್ರು ಕೂಡ ಅವರೇನು ಮಾಡ ಬಯಸುತ್ತಿರಲಿಲ್ಲ. ಸೊ ನಂತರ ಶ್ರೀಲ ಪ್ರಭುಪಾದ ಹೀಗೆ ಈ ತರ ಒಂದು ಕುಟುಂಬದಲ್ಲಿ ಒಂದು ಜನ್ಮ ಸಿಗೋದಂದ್ರೆ ಇದು ಭಗವಂತನ ಕೃತಿ. ಶುಚಿನಾಂ ಶ್ರೀಮತಾಂ ಗೇಹೆ ಅದು ಕೂಡ ಇದೆ. ಯಾರು ಪರಿಪೂರ್ಣರಾಗ್ಲಿಲ್ಲ ಅಂದ್ರೂ ಕೂಡ ಅದರ ಉನ್ನತ ಸ್ಥಿತಿಯನ್ನು ಭಕ್ತಿಯಲ್ಲಿ ಪಡೆದಿದ್ದಾರೆ ಅವ್ರಿಗೆ ಆ ರೀತಿ ಜನನ ಆಗುತ್ತೆ ಅಂತ ಕೂಡ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾರೆ. ಗೀತೆ. ಸೊ ಈ ರೀತಿ ಉದ್ಧವ ಅವ್ರಿಗೆ ಈ ರೀತಿ ಜನನ ಯದುವಂಶದಲ್ಲಿ ಜನನ ಆಗ್ತಾ ಇದೆ. ಕೃಷ್ಣನ ಕಸಿನ್ ಬ್ರದರ್ ದಾಯಾದಿ. ಸೊ ಆ ರೀತಿ ಅವ್ರಿಗೆ ಜನನ ಆಗ್ತಾ ಇದ್ದಾರೆ. ಅದು ಅಸಾಧಾರಣ ಜನನ. ಯದುವಂಶದಲ್ಲಿ ನಾವು ಕೇಳೋದು ಎಲ್ಲ ಬಂದವರೆಲ್ಲ ಕೃಷ್ಣನೇ ತನ್ನ ಗೋಲೋಕಧಾಮದಿಂದ ಕರ್ಕೊಂಡು ಬಂದದ್ದಾಗಿರ್ಬೋದು, ಇಲ್ಲಾಂದ್ರೆ ದೇವತೆಗಳೇ ಅವರು ಅವತರಿಸ್ತಾರೆ. ಬ್ರಹ್ಮದೇವರು ಭೂದೇವಿ ಜೊತೆ ಹೋದಾಗ ಅವಾಗ ಕೃಷ್ಣ ಹೇಳಿದ್ದು, ನಾನು ಬರ್ತಾ ಇದ್ದೇನೆ ಸದ್ಯಕ್ಕೆ, ನನ್ನ ಜೊತೆಗೆ ಎಲ್ಲ ಇವರು ಯಾರು ಸ್ವರ್ಗವಾಸಿಗಳು ನೀವೆಲ್ಲ ದೇವತೆಗಳಿದ್ದೀರ, ನೀವು ಕೂಡ ಬನ್ನಿ, ನೀವು ಕೂಡ ಇನ್ವಿಟೇಷನ್. ಸೊ ಹಾಗೆ ಅವರೆಲ್ಲರೂ ಕೂಡ ಈಗ ಉದ್ಧವ ಎಲ್ಲ ನಾವು ಕೇಳೋದೆಲ್ಲ ಉನ್ನತ ಭಕ್ತರು, ಆಗ್ಲೇ ಹಿಂದಿನ ಜನ್ಮದಲ್ಲಿ ಪರಿಪೂರ್ಣತೆ ಪಡೆದವರು. ಅವರು ಈಗ ಕೃಷ್ಣನೊಟ್ಟಿಗೆ ಯದುವಂಶದಲ್ಲಿ ಜನನ ಪಡೆದಿರ್ತಾರೆ. ಭಗವಂತನ ಅನುಗ್ರಹದಿಂದ ನಮ್ಮ ತಂದೆ ತಾಯಿಗಳಿಂದ ನಮಗೆ ಈ ಅವಕಾಶವು ಪ್ರಾಪ್ತವಾಯಿತು.
ಮತ್ತು ನಮ್ಮ ಬದುಕಿನ ಪ್ರಾರಂಭ ಈ ತತ್ವವನ್ನೇ ಆಧರಿಸಿತ್ತು. ಭಾರತದಲ್ಲಿ ಸದ್ವಂಶೀಯ ಕುಟುಂಬಗಳಲ್ಲಿ ಇಂದಿಗೂ ಮಕ್ಕಳಿಗೆ ರಾಮಕೃಷ್ಣರಂತಹ ದೇವರುಗಳ ಅಥವಾ ದೇವತೆಗಳ ಗೊಂಬೆಗಳನ್ನು ನೀಡಲಾಗುತ್ತದೆ. ಇದರಿಂದ ಮಕ್ಕಳಲ್ಲಿ ಭಗವಂತನ ಸೇವೆಯ ಅಭಿರುಚಿಯು ಬೆಳೆಯಲು ಅನುಕೂಲವಾಗುತ್ತದೆ. ಶಿಲ ಪ್ರಭುಪಾದರು ನಾವು ಕೇಳೋದು, ಅವ್ರ ತಂದೆ ಅದೇ ರೀತಿ ಅವರಿಗೆ ರಾಧಾ ಗೋವಿಂದ ಮೂರ್ತಿ ಅವರಿಗೆ ಕೊಟ್ಟದ್ದು ಅಂತ ಕೇಳ್ತೇವೆ ನಾವು. ಸೊ ನಂತರ ಅವರು ಅವರ ತಂಗಿ ಜೊತೆಗೆ ಅವ್ರು ಪೂಜೆ ಮಾಡ್ತಾ ಇದ್ರು, ಅವರಿಗೆ ಸೇವೆ ಮಾಡ್ತಾ ಇದ್ರು, ಮತ್ತೆ ಭಗವಂತನಿಗೆ ಅವರ ಮೂರ್ತಿಗೆ ಅವರು ರಥಯಾತ್ರೆ ಕೂಡ ಮಾಡಿದ್ರು. ಸೊ ಇದೆಲ್ಲ ಕೇಳ್ತೇವೆ. ಸೊ ಇದೆಲ್ಲ ಅಸಾಧಾರಣ. ನಿತ್ಯ ಸಿದ್ಧರು, ಶುದ್ಧ ಭಕ್ತರು, ಮಹಾಭಾಗವತರ ಲಕ್ಷಣಗಳಿಲ್ಲ. ಸಕಥಂ ಸೇವಯಾ ತಸ್ಯ ಕಾಲೇನ ಜರಸಂಗತಃ ಪೃಷ್ಟೋ ವಾರ್ತಾಂ ಪ್ರತಿಬ್ರೂಯಾತ್ ಭರ್ತು ಪಾದಾವ್ ಅನುಸ್ಮರನ್. ಭರ್ತು ಪಾದಾವ್ ಅನುಸ್ಮರನ್ ಹೇಳ್ತಾ ಇದ್ದಾರೆ, ಉದ್ಧವ ಹೀಗೆ ಏಕಪ್ರಕಾರವಾಗಿ ಬಾಲ್ಯದಿಂದ ಭಗವಂತನ ಸೇವೆ ಮಾಡಿದನು. ವೃದ್ಧಾಪ್ಯದಲ್ಲೂ ಅವನ ಈ ಸೇವಾ ಭಾಗವು ಕುಗ್ಗಲಿಲ್ಲ. ಭಗವಂತನ ಸಂದೇಶವನ್ನು ಕುರಿತು ಕೇಳಿದೊಡನೆ ಅವನಿಗೆ ಭಗವಂತನ ಸಕಲವೂ ನೆನಪಿಗೆ ಬಂದಿತು. ಇಲ್ಲಿ ಮಹಾಭಾರತ ಚೆನ್ನಾಗಿ ಹೇಳ್ತಾನೆ, ಭೌತಿಕವಾಗಿ ನಾವು ಸೇರ್ಕೊಳ್ಳೋ ಯಾವುದೇ ಒಂದು ಕೆಲಸಕ್ಕೆ, ಜಾಬ್ ಸ್ವಲ್ಪ ಸಮಯ ಆದ್ಮೇಲೆ ಸಾಕು ಅನ್ಸುತ್ತೆ. ಸೊ ಹಾಗಾಗಿ ಐದರ್ ವಾಲಂಟರಿ ರಿಟೈರ್ಮೆಂಟ್ ತಗೊಳ್ಬಹುದು, ಇಲ್ಲಾಂದ್ರೆ ಅವ್ರದೇ ಇದರಲ್ಲಿ ಅವರ ಕಾನೂನಿನಲ್ಲಿ ಯಾವುದೋ ಆಫೀಸ್ನಲ್ಲಿ ಇನ್ನೊಂದು ಕೆಲಸದಲ್ಲಿ ಇಷ್ಟು ವರ್ಷಗಳು ಅಂತ ಮತ್ತೆ ಬಿಡ್ಬೋದು. ರಿಟೈರ್ಮೆಂಟ್ ನಿವೃತ್ತಿ. ಆದ್ರೆ ಹೇಳ್ತಾರೆ ಈ ರೀತಿಯ ನಿವೃತ್ತಿ ಇಲ್ಲ, ಭಗವಂತನ ಭಕ್ತಿ ಸೇವೆಯಲ್ಲಿ ಈ ರೀತಿ ನಿವೃತ್ತಿ ಇಲ್ಲ. ಯಾಕಂದ್ರೆ ಅಲ್ಲಿ ಆ ರೀತಿಯ ಒಂದು ಭೌತಿಕವಾದ ಸ್ಥಿತಿ ಅಲ್ಲ. ಭೌತಿಕದಲ್ಲಿ ಯಾವುದೇ ಭೌತಿಕವಾದದ್ದು ಕೂಡ ಅದಕ್ಕೆ ಒಂದು ಲಿಮಿಟ್, ಒಂದು ಇದೇ ಇರುತ್ತೆ. ಅದಕ್ಕೆ ಆಗಲ್ಲ, ನಮಗೆ ಮುಂದುವರ್ಸ್ಕೊಂಡು ಹೋಗಕ್ ಆಗಲ್ಲ. ಅದ್ರ ಆಧ್ಯಾತ್ಮಿಕವಾಗಿ ಆಗಲ್ಲ. ಅದು ಆಧ್ಯಾತ್ಮಿಕ, ಅದು ಬೇರೆ ನೆಲೆ. ಸೊ ಬೇರೆ ನೆಲೆ ಅಂದ್ರೆ ಅಲ್ಲಿ ಪ್ರಭುಪಾದ ಜೀವನದಲ್ಲೇ ನೋಡೋದು ನಾವು. ಅವರು ಮೊದಲಿಂದಾನೇ ಪ್ರಯತ್ನ ಪಟ್ಟರು ಪ್ರಭುಪಾದರು. ಆದ್ರೆ ಏನೋ ಭಗವಂತನ ಇದು ಇಚ್ಛೆ ಆಗ್ಲಿಲ್ಲ. ಆ ರೀತಿ ಒಂದು ಚಳುವಳಿಯಾಗಿ ಪ್ರಾರಂಭ ಆಗೋದು, ಇಲ್ಲಾಂದ್ರೆ ಅಷ್ಟು ಪುಸ್ತಕಗಳು ಮುದ್ರಣ ಆಗೋದು, ಇಲ್ಲ ಶಿಷ್ಯರು, ಇಲ್ಲ ಏನೋ ಆಗ್ಲಿಲ್ಲ. ಹಾಗೆ ಆದರೂ ಪ್ರಭುಪಾದರು ಆ ವಯಸ್ಸಿನಲ್ಲಿ ಅವ್ರು ಪ್ರಯತ್ನ ಪಟ್ಟದ್ದು. ಒಂದ್ ರೀತಿ ನೋಡಿ, ಯಾರಾದ್ರೂ ನೋಡಿದ್ರು ಏನಿದು ಹುಚ್ಚರ್, ಇದು ಈ ರೀತಿ ಮಾಡೋದು. ಇವಾಗ ಯಾರಾದ್ರೂ ಈ ರೀತಿ ಮಾಡಿದ್ರೆ ನಮ್ಗೆ ಹುಚ್ಚರು ಅನ್ಸುತ್ತೆ. ಆ ವಯಸ್ಸಲ್ಲಿ ಏನೋ ಮಾಡಿದ್ರು. ಆದ್ರೆ ಇಲ್ಲ, ಪ್ರಭುಪಾದರು ಅವರು ಮಾಡಿದ್ರು. ಮತ್ತೆ ಆ ವಯಸ್ಸಿನಲ್ಲಿ ಕೂಡ ಅಷ್ಟು ತೀವ್ರವಾಗಿ ಪ್ರಭುಪಾದರು ಅದನ್ನು ಮಾಡಿದ್ದು ಪ್ರಭುಪಾದರು. ಹಾಗಾಗಿ ಅದು ಆ ರೀತಿ ಅಷ್ಟು ಬೆಳೆಯಲಿಕ್ಕೆ ಸಾಧ್ಯ ಆಗಿತ್ತು. ಸೊ ಎನಿವೆ, ಪ್ರಭುಪಾದರು ಹೇಳ್ತಾ ಇರ್ತಾರ, ಭೌತಿಕ ನಿವೃತ್ತಿ ತರ ಅಲ್ಲ, ಆಧ್ಯಾತ್ಮಿಕ ಜೀವನ ಈ ರೀತಿಯ ನಿವೃತ್ತಿ, ರಿಟೈರ್ಮೆಂಟ್ ಅನ್ನೋದು ಇಲ್ಲ. ಮತ್ತೆ ಮುಪ್ಪಿನಲ್ಲಿ ಆಗುತ್ತೆ, ಮುಪ್ಪಿನಲ್ಲಿ ಎಲ್ಲ ಚಟುವಟಿಕೆಗಳು ಕಡಿಮೆ ಆಗ್ಬೇಕು, ಆದ್ರೆ ಭಕ್ತಿಯ ಚಟುವಟಿಕೆಗಳು ಇಲ್ಲ, ಅದಕ್ಕೆ ಕಡಿಮೆ ಆಗುವಂತಿಲ್ಲ ಅಂತ ಹೇಳ್ತಾರೆ. ಭಗವಂತನ ದಿವ್ಯ ಸೇವೆಯು ಲೌಕಿಕವಲ್ಲ. ಭಕ್ತನ ಸೇವಾ ಮನೋಭಾವವು ಕ್ರಮೇಣ ವರ್ಧಿಸುತ್ತದೆ, ಇಂದಿಗೂ ಕುಗ್ಗುವುದಿಲ್ಲ. ಸಾಮಾನ್ಯವಾಗಿ ಮುಪ್ಪಿನಲ್ಲಿ ವ್ಯಕ್ತಿಯೊಬ್ಬನಿಗೆ ಲೌಕಿಕ ಕಾರ್ಯಗಳಿಂದ ನಿವೃತ್ತಿ ಪ್ರಾಪ್ತವಾಗುತ್ತದೆ, ಆದರೆ ಭಗವಂತನ ದಿವ್ಯ ಸೇವೆಯಲ್ಲಿ ನಿವೃತ್ತಿ ಎಂಬುದಿಲ್ಲ. ತದ್ವಿರುದ್ಧವಾಗಿ ವಯಸ್ಸು ಹೆಚ್ಚಿದಂತೆಲ್ಲ ಅವರೊಂದಿಗೆ ಸೇವಾ ಮನೋಭಾವವು ಹೆಚ್ಚುತ್ತಾ ಹೋಗುತ್ತದೆ. ದಿವ್ಯ ಸೇವೆಯಲ್ಲಿ ಕಟ್ಟರೆ ಎಂಬುದೇ ಇಲ್ಲ, ಆದ್ದರಿಂದ ನಿವೃತ್ತಿಯೂ ಇಲ್ಲ. ಐಹಿಕವಾಗಿ ಶಾರೀರಿಕ ಸೇವೆ ಸಲ್ಲಿಸುವವರಿಗೆ ದಣಿವಾದಾಗ ನಿವೃತ್ತಿ ಹೊಂದುವ ಅವಕಾಶವಿದೆ. ದಿವ್ಯ ಸೇವೆಯಲ್ಲಿ ದಣಿವು ಕಾಣಿಸುವುದಿಲ್ಲ, ಏಕೆಂದರೆ ಅದು ಆಧ್ಯಾತ್ಮಿಕ ಸೇವೆ, ಶಾರೀರಿಕ ಆಯಾಮದ್ದಲ್ಲ. ಶಾರೀರಿಕ ಆಯಾಮದ ಸೇವೆಯಲ್ಲಿ ದೇಹ ಮುಪ್ಪಾದಂತೆ ಸೇವೆ ಕುಗ್ಗುತ್ತದೆ, ಆದರೆ ಚೇತನಕ್ಕೆ ಮುಪ್ಪಿಲ್ಲ. ಆದ್ದರಿಂದ ಆಧ್ಯಾತ್ಮಿಕ ಆಯಾಮದ ಸೇವೆ ಎಂದಿಗೂ ಆಯಾಸಕರವಲ್ಲ. ಸಮುಹೂರ್ತಂ ಅಭೂತ್ ತೂಷ್ಣೀಂ ಕೃಷ್ಣಾಂಗ್ರಿ ಸುದಯಾ ವೃಷಂ ತೀವ್ರೇಣ ಭಕ್ತಿ ಯೋಗೇನ ನಿಮಗ್ನ ಸಾಧು ನಿವೃತ್ತಃ. ಸಮುಹೂರ್ತಂ ಅಭೂತ್ ತೂಷ್ಣೀಂ. ಸೊ ಇಲ್ಲಿ ಹೇಳ್ತಾರೆ, ಒಂದು ಕ್ಷಣ, ಒಂದು ಮುಹೂರ್ತ ಅಂದ್ರೆ ಒಂದು ಕ್ಷಣ ಕಾಲ. ಅವರು ಅಭೂತ್ ತೂಷ್ಣೀಂ, ಅವರು ಮೌನವಾಗ್ಬಿಟ್ರು. ತೂಷ್ಣಿ ಅಂದ್ರೆ ಮೌನವಾಗ್ಬಿಟ್ರು. ಕ್ಷಣಕಾಲ ಅವನು ಗಾಢ ಮೌನ ತಾಳಿದನು. ಅವನ ದೇಹ ನಿಶ್ಚಲವಾಯಿತು. ಭಕ್ತಿ ಸೇವೆಯ ಆನಂದ ಪರವಶತೆಯಲ್ಲಿ ಭಗವಂತನ ಪಾದಪದ್ಮಗಳ ಸ್ಮರಣೆ ಅಮೃತದಲ್ಲಿ ಅವನು ಮೈ ಮರೆತನು. ಅವನು ಆ ಆನಂದ ಪರವಶತೆಯಲ್ಲಿ ಆಳದಲ್ಲಿ ಮುಳುಗಿ ಹೋಗಿದ್ದೆ ತೋರುತ್ತಿತ್ತು.
ಸೊ ಭಾವಾರ್ಥ, ಶ್ರೀಕೃಷ್ಣನ ಬಗ್ಗೆ ವಿದುರನ್ ಪ್ರಶ್ನಿಸಿದಾಗ ಉದ್ಧವನ ಸುಪ್ತಿಯಿಂದ ಜಾಗೃತನಾದಂತೆ ತೋರಿತು. ಭಗವಂತನ ಪಾದಪದ್ಮಗಳನ್ನು ತಾನು ಮರೆತು ಬಿಟ್ಟಿದ್ದಕ್ಕಾಗಿ ಅವನಿಗೆ ವಿಷಾದ ಉಂಟಾದಂತೆ ತೋರಿತು. ಹೀಗೆ ಅವನು ಭಗವಂತನ ಪಾದಪದ್ಮಗಳನ್ನು ಸ್ಮರಿಸಲಾರಂಭಿಸಿದನು. ಭಗವಾನ್ ಶ್ರೀಕೃಷ್ಣನಿಗೆ ತಾನು ಸಲ್ಲಿಸಿದ ದಿವ್ಯ ಸೇವೆಯನ್ನೆಲ್ಲ ನೆನಪಿಸಿಕೊಂಡ. ಇಂತಹ ನೆನಪಿನಿಂದ ಭಗವಂತನ ಸಮ್ಮುಖದಲ್ಲಿ ತಾನು ಅನುಭವಿಸುತ್ತಿದ್ದ ಅದೇ ಆನಂದ ಪರವಶತೆಯನ್ನು ಅನುಭವಿಸಿದನು. ಸೊ ಇಲ್ಲಿ ಹೇಳ್ತಾ ಇದ್ದಾರೆ, ಅವರು ತಕ್ಷಣ ಅವ್ರ ರೆಸ್ಪಾನ್ಸ್ ಕೊಡ್ಲಿಲ್ಲ. ಅವರು ವಿದುರ ಪ್ರಶ್ನೆ ಮಾಡಿದ್ರು, ಆದ್ರೆ ಸ್ವಲ್ಪ ಏನೋ ಒಂದು ಗ್ಯಾಪ್ ಇದ್ದಾಗಿತ್ತು. ಯಾಕಂದ್ರೆ ಅವ್ರಿಗೆ ಅವರು ಕೇಳಿದ ಪ್ರಶ್ನೆಗಳಲ್ಲಿ ಕೃಷ್ಣನ ಮೇಲೆ ಅವ್ರಿಗೆ ಸ್ಮರಣೆ ಬಂತು. ಸ್ಮರಣೆ ಬಂದ ಮೇಲೆ ಅವ್ರಿಗೆ ಹೊರಗಿನ ಪ್ರಪಂಚದ ಇದು ಇಲ್ಲ ಅವ್ರಿಗೆ, ಸಮಾಧಿ. ಸೊ ಹಾಗೆ ಅವರು ಉತ್ತರ ಬರ್ಲಿಲ್ಲ. ಅವ್ರಿಗೆ ಬರ್ಲಿಲ್ಲ ಅಂದ್ರೆ ಅವರು ಸಂಪೂರ್ಣವಾಗಿ ಕೃಷ್ಣ ಇದರ ಸಮಾಧಿಯಲ್ಲಿದ್ದಾರೆ ಅವರು. ಸೊ ಆಗ ಅವ್ರ ಲಕ್ಷಣಗಳು, ಅವ್ರ ದೇಹದ ಲಕ್ಷಣಗಳು ಇಲ್ಲಿ ವಿದುರರು ನೋಡ್ತಾ ಇದ್ದಾರೆ. ನೋಡಿ ವಿದುರರು ಗೊತ್ತಾಗುತ್ತೆ, ಓ ಉದ್ಧವ ಎಷ್ಟು ಭಗವಂತನ ಶುದ್ಧ ಭಕ್ತರು, ಎಷ್ಟು ಭಕ್ತಿ ಪರವಶದಲ್ಲಿದ್ದಾರೆ, ಅವರು ಭಕ್ತಿಯ ಪ್ರೇಮ ಭಕ್ತಿ ಸ್ಥಿತಿಯಲ್ಲಿದ್ದಾರೆ ತಾವೇ ಕಾಣಿಸುತ್ತೆ. ಆ ಲಕ್ಷಣಗಳು 8 ಲಕ್ಷಣಗಳು ಅಂತ ಹೇಳೋದು ಅದೆಲ್ಲವೂ ಕೂಡ ಅಲ್ಲಿ ಕಾಣ್ತಾ ಇತ್ತು. ಅವರ ಶರೀರದಲ್ಲಿ 8 ಬಗೆಯ ದಿವ್ಯ ಬದಲಾವಣೆಗಳು ತೋರುತ್ತವೆ. ಅಶ್ರುಗಳು, ಶರೀರ ಕಂಪನ, ಸ್ವೇದನ, ಉದ್ವೇಗ, ಮಿಡಿತ, ಗದ್ಗತತೆ ಇತ್ಯಾದಿ. ಇವೆಲ್ಲವೂ ವಿದುರನ ಎದುರು ಉದ್ಧವದಲ್ಲಿ ವ್ಯಕ್ತಗೊಂಡವು. ವಿದುರ ಕೂಡ ಶುದ್ಧ ಭಕ್ತರು. ಸೊ ಹಾಗೆ ಅವ್ರಿಗೆ ಗುರ್ಸಕ್ಕಾಯ್ತು ಈ ರೀತಿ ಅವ್ರಿಗೆ ಉದ್ಧವನ ದೇಹದ ಬದಲಾವಣೆಗಳು. ಪುಲಕೋದ್ಭಿನ್ನ ಸರ್ವಾಂಗೋ ಮುಂಚನ್ಮೀಲದೃಶ ಶುಚಃ ಪೂರ್ಣಾರ್ಥೋ ಲಕ್ಷಿತಸ್ತೇನ ಸ್ನೇಹ ಪ್ರಸರ ಸಂಪ್ಲುತಃ. ಪುಲಕೋದ್ಭಿನ್ನ ಸರ್ವಾಂಗೋ, ಸಂಪೂರ್ಣ ಆನಂದ ಪರವಶತೆಯಿಂದಾಗಿ ಉದ್ಧವದಲ್ಲಿ ಉಂಟಾದ ಸಕಲ ದಿವ್ಯ ಶಾರೀರಿಕ ಬದಲಾವಣೆಗಳನ್ನು ವಿದುರನು ಗಮನಿಸಿದನು. ಅವನು ಭಗವಂತನ ವಿರಹ ತಾಪದಿಂದ ಹೊಮ್ಮಿದ ಅಶ್ರುಗಳನ್ನು ತನ್ನ ಕಂಗಳಿಂದ ಹೊರಿಸಿಕೊಳ್ಳಲು ಪ್ರಯತ್ನಿಸಿದನು. ಹೀಗೆ ಉದ್ಧವನು ಭಗವಂತನ ಅಪಾರ ಪ್ರೇಮದಲ್ಲಿ ಸಂಪೂರ್ಣವಾಗಿ ಲೀನವಾಗುವುದನ್ನು ವಿದುರನು ಅರ್ಥ ಮಾಡಿಕೊಂಡನು. ಅತ್ಯುನ್ನತ ಮಟ್ಟದ ಭಕ್ತಿ ಸೇವೆಯ ಜೀವನದ ಲಕ್ಷಣಗಳನ್ನು ಅನುಭವಿ ಭಕ್ತನಾದ ವಿದುರನು ಗಮನಿಸಿದನು. ಸುಶೀಲ ಪ್ರಭುಪಾದರು ನಮ್ಗೆ ತಿಳಿಸೋದು, ಇದನ್ನ ಬೇಕಾದ್ರೆ ನಾವು ನಟನೆ ಮಾಡ್ಬೋದು, ಈ ರೀತಿ ತೋರಿಸ್ಬೋದು ನಾವು. ಆದರೆ ಅದಕ್ಕೆ ಟೆಸ್ಟಿಂಗ್ ಅಂದ್ರೆ ಈಗ ವಿದುರ ಅಂತ ಶುದ್ಧ ಭಕ್ತರು ಅದನ್ನ ಟೆಸ್ಟ್ ಮಾಡುವುದು, ಪರೀಕ್ಷೆ ಮಾಡುವುದು. ಅವ್ರಿಗೆ ಸರಿಯಾಗಿ ಸರಿನಾ, ಅದು ನಿಜವಾಗ್ಲೂ ಬರ್ತಾ ಇರೋದ್ಯಾ ಇಲ್ಲ ನಟನೆಯಿಂದ ಬರುತ್ತಾ ಗೊತ್ತಾಗುತ್ತೆ. ಇವಾಗ ಫಿಲಿಮ್ ಅಲ್ಲಿ, ಡ್ರಾಮಾ ಅಲ್ಲಿ, ಸೊ ಅಲ್ಲೂ ಕೂಡ ಅವರು ನಿಜವಾಗ್ಲೂ ಆಕ್ಟ್ ಮಾಡ್ತಾರೆ. ನಿಜವಾಗ್ಲೂ ಅವ್ರಿಗೆ ಅಷ್ಟು ಭಯ ಆಗ್ತಾ ಇದೆಯೋ, ನಿಜವಾಗ್ಲೂ ಅಷ್ಟು ಆನಂದ ಆಗ್ತಾ ಇದೆಯೋ, ನಿಜವಾಗ್ಲೂ ಅಷ್ಟು ಗಾಬರಿ, ಅಷ್ಟು ಆ ರೀತಿ ಒಂದು ಅವರು ನಟನೆ ಮಾಡೋದು ನೋಡಿ ನಮಗೂ ಅದೇ ರೀತಿ ಭಾವನೆ ಬರೋದಿರ್ತೀರ ಆಗ್ಬೋದು. ಈ ರೀತಿ ಅದನ್ನ ಆಗ್ಬೋದು ಅಂತ ಹೇಳ್ತಾರೆ. ಭಕ್ತಿಯಲ್ಲೂ ಕೂಡ ಯಾರಾದ್ರು ಭಕ್ತರು ಇದನ್ನು ಆ ಥರ ವ್ಯಕ್ತಪಡಿಸ್ಬೋದು. ಹುಸಿ ಭಕ್ತರು, ಶುದ್ಧ ಭಕ್ತರಲ್ಲ, ಹುಸಿ ಭಕ್ತರದ ವ್ಯಕ್ತಪಡಿಸ್ಬೋದು. ಆದರೆ ಶುದ್ಧ ಭಕ್ತರಾದವ್ರಿಗೆ ಅದು ತಕ್ಷಣವೇ ಅದು ಗೊತ್ತಾಗ್ಬಿಡುತ್ತೆ, ಇದು ನಿಜವಾಗ್ಲೂ ಬರ್ತಾ ಇದೆ, ಇದು ನಾಟಕ ಅಂತ. ಸಹಜೀಯ. ಸೊ ಭಕ್ತಿಯ ಉನ್ನತ ಸ್ಥಿತಿಯಲ್ಲಿ ಭಾವ, ಪ್ರೇಮ, 8, 9, ಸೊ ಆ ರೀತಿಯ ನೆಲೆಯಲ್ಲಿ ಹಂತದಲ್ಲಿ ಬರುವಂತ ಲಕ್ಷಣಗಳು. ಸೊ ಇದು ನಾವಿರೋ 3, 4, 5 ಇಲ್ಲಿ ಸಾಧ್ಯ ಇದೆ. ಸೊ ಮತ್ತೆ ಹೇಳ್ತಾರೆ, ಇಷ್ಟೇ ಇದ್ರಲ್ಲಿ ಬರೋದು ಈ ಲಕ್ಷಣಗಳು ಬರೋ ಮುಂಚೆ ಅಟ್ಲೀಸ್ಟ್ ನಮಗೆ ಜ್ಞಾನ, ವೈರಾಗ್ಯ ಅದು ಕಾಣಬೇಕು. ಆ ವೈರಾಗ್ಯ ಭಾವ ನಮ್ಗಿಲ್ಲ ಅಂದ್ರೆ, ಇನ್ನ ನಮ್ಗೆ ಭೌತಿಕ ಆಸಕ್ತಿಗಳು ಇದೆ ಅಂದ್ರೆ, ಸೊ ಅವಾಗ ಡೆಫಿನೆಟ್ಲಿ ಲಕ್ಷಣಗಳು ಬರೋಕ್ಕೆ ಸಾಧ್ಯ ಇಲ್ಲ, ಚಾನ್ಸ್ ಇಲ್ಲ. ಅದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಶ್ರವಣ, ಸಂಕೀರ್ತನ, ಸ್ಮರಣೆ ಇವೇ ಮೊದಲಾದ 9 ವಿಧದ ಬಗೆಯ ಭಕ್ತಿ ಸೇವೆಯಿಂದ ಈ ಪ್ರಕ್ರಿಯೆ ಪ್ರಾರಂಭವಾಗುತ್ತದೆ. ಭಗವಂತನ ಮಹಿಮೆಗಳನ್ನು ಮತ್ತು ಲೀಲೆಗಳನ್ನು ತಪ್ಪದೇ ಆಲಿಸುವುದರಿಂದ ಭಕ್ತನ ಹೃದಯದಲ್ಲಿರುವ ಪಾಪಗಳೆಲ್ಲವೂ ಕೊಚ್ಚಿ ಹೋಗುತ್ತವೆ. ಪಾಪಗಳಿಂದ ಮುಕ್ತನಾಗಿ ಪರಿಶುದ್ಧನಾದಂತೆ ಅವನು ಭಕ್ತಿ ಸೇವೆಯಲ್ಲಿ ಹೆಚ್ಚು ಸ್ಥಿರನಾಗುತ್ತಾನೆ. ಕ್ರಮೇಣ ಭಕ್ತಿ ಚಟುವಟಿಕೆಗಳು ಸ್ಥಿರತೆ, ದೃಢಶ್ರದ್ಧೆ, ರುಚಿ, ಸಾಕ್ಷಾತ್ಕಾರ, ಸಮೀಕರಣ ಹೀಗೆ ಒಂದರ ಬಳಿಕೆ ಇನ್ನೊಂದು ರೂಪ ಪಡೆಯುತ್ತದೆ. ಕ್ರಮಾನುಗತ ಬೆಳವಣಿಗೆ ಈ ವಿವಿಧ ಹಂತಗಳು ಭಗವತ್ ಪ್ರೇಮವನ್ನು ಅತ್ಯುನ್ನತ ಮಟ್ಟಕ್ಕೆ ಏರಿಸುತ್ತವೆ ಮತ್ತು ಶೃಂಗ ಹಂತದಲ್ಲಿ
ವಾತ್ಸಲ್ಯ, ಕೋಪ, ಆಪ್ತತೆ ಇಂಥ ಲಕ್ಷಣಗಳು ತೋರುತ್ತವೆ. ಇವು ಅಸಾಧಾರಣರಾದವರನ್ನು ಕ್ರಮೇಣ ಉನ್ನತಿಗೆ ಏರಿಸುತ್ತಾ ಮಹಾಭಾವದ ಹಂತಕ್ಕೆ ಮುಟ್ಟಿಸುತ್ತವೆ. ಸಾಮಾನ್ಯವಾಗಿ ಇದು ಜೀವಿಗಳಲ್ಲಿ ಅಸಂಭವ. ಇವೆಲ್ಲವೂ ಭಗವತ್ ಪ್ರೇಮದ ಮೂರ್ತಿ ಸ್ವರೂಪರಾದ ಶ್ರೀ ಚೈತನ್ಯ ಮಹಾಪ್ರಭುಗಳಲ್ಲಿ ವ್ಯಕ್ತವಾಗಿದ್ದವು. ಪ್ರಭುಪಾದರು ಭಕ್ತಿ ರಸಾಮೃತ ಸಿಂಧುವಲ್ಲಿ ನಮಗೆಲ್ಲ ವಿವರಣೆ ಇದೆ. ಇದೆಲ್ಲ ಲಕ್ಷಣಗಳು, ಇದೆಲ್ಲ ಡೀಟೇಲ್ಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಭಕ್ತಿ ಸೇವಾ ವಿಜ್ಞಾನ ಕುರಿತಂತೆ ಹೆಚ್ಚಿನ ಮಾಹಿತಿಗಾಗಿ ಈ ಪುಸ್ತಕ ಭಕ್ತಿ ರಸಾಮೃತ ಸಿಂಧು ಅದನ್ನು ಪರಾಮರ್ಶಿಸಬಹುದು. ಸೊ ನಂತರ ಹೇಳ್ತಾರೆ, ಈಗ ವಿದುರ ಕ್ಷಣಕ್ಕೆ ಒಂದು ಉದ್ದವ ಒಂದು ಕ್ಷಣಕ್ಕೆ ಸ್ವಲ್ಪ ಸಮಯ ಏನು ಉತ್ತರ ಇಲ್ಲ, ಆದರೆ ಕ್ರಮೇಣವಾಗಿ ಅವರು ಮತ್ತೆ ವಿದುರ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಅವರು ರೆಡಿ ಆಗ್ತಾರೆ. ಶನಕೈರ್ ಭಗವಲ್ಲೋಕಾನ್, ಇದರ ಬಗ್ಗೆ ಹೇಳ್ತಾರೆ, ಶನಕೈರ್ ಭಗವಲ್ಲೋಕಾನ್ ನೃಲೋಕಂ ಪುನರಾಗತಃ. ಸೊ ಈಗ ಅವರು ಭಗವಂತನ ಲೋಕದಲ್ಲಿ ಇದ್ದಾಗಿದ್ದರು. ಅವರು ಈ ಜಗತ್ತಿನಲ್ಲಿ ಇರೋ ತರ ಕಾಣ್ತಾ ಇರ್ಲಿಲ್ಲ ಅವರು. ಸೊ ಭಗವಂತನ ಲೋಕದಿಂದ ಈಗ ಇಲ್ಲಿಗೆ ನಮ್ಮ ಪುನಃ ನೃಲೋಕಾನ್ ಪುನರಾಗತಃ. ಸೊ ಮತ್ತೆ ಅವರು ಈ ನಾವು ಮಾನವ ಲೋಕಕ್ಕೆ, ನಮ್ಮ ಭೂಲೋಕಕ್ಕೆ ವಾಪಸ್ ಬಂದಾಗೆ ಅವರು ಬಂದು ಮತ್ತೆ ಅವ್ರ ಪ್ರಶ್ನೆಗಳಿಗೆ ಉತ್ತರಿಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ವಿಮೃಜ್ಯ ನೇತ್ರೇ ವಿದುರಂ ಪ್ರೀತ್ಯೋ ಅಹೋದ್ಧವ ಉತ್ಸ್ಮಯನ್. ಮಹಾನ್ ಭಕ್ತನಾದ ಉದ್ಧವನು ಶೀಘ್ರದಲ್ಲೇ ಭಗವಂತನ ಧಾಮದಿಂದ ಮಾನವ ನೆಲೆಗೆ ಮರಳಿದನು. ಪೂರ್ವ ಸ್ಮರಣೆಯನ್ನು ಜಾಗೃತಗೊಳಿಸಿ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ಸಂತೋಷ ಭಾವದಿಂದ ವಿದುರನನ್ನು ಉದ್ದೇಶಿಸಿ ಮಾತನಾಡಿದನು. ಉದ್ಧವನು ಭಗವತ್ ಪ್ರೇಮದ ದಿವ್ಯಾನಂದದಲ್ಲಿ ಸಂಪೂರ್ಣವಾಗಿ ತಲ್ಲೀನನಾದಾಗ ವಾಸ್ತವವಾಗಿ ಬಾಹ್ಯ ಪ್ರಪಂಚವನ್ನು ಮರೆತು ಬಿಟ್ಟನು. ಪರಿಶುದ್ಧ ಭಕ್ತನು ಈ ಲೋಕಕ್ಕೆ ಸೇರಿದ್ದೆಂದು ತೋರುವ ಪ್ರಸಕ್ತ ಶರೀರದಲ್ಲಿದ್ದಾಗಲೂ ಸತತವಾಗಿ ದೇವೋತ್ತಮ ಪರಮಪುರುಷನ ಧಾಮದಲ್ಲಿ ನಿವಾಸಿಯಾಗಿರುತ್ತಾನೆ. ಪರಿಶುದ್ಧ ಭಕ್ತನು ಪರಮಪ್ರಭುವಿನ ಆಲೋಚನೆಯಲ್ಲಿ ಮಗ್ನನಾಗಿರುವುದರಿಂದ ಅವನು ಖಚಿತವಾಗಿ ಶಾರೀರಿಕ ಆಯಾಮದಲ್ಲಿ ಇರುವುದಿಲ್ಲ. ಉದ್ಧವನಿಗೆ ವಿದುರನೊಂದಿಗೆ ಮಾತನಾಡಬೇಕೆನಿಸಿದಾಗ ಅವನು ಭಗವಂತನ ಧಾಮದಿಂದ ಧಾಮವಾದ ದ್ವಾರಕೆಯಿಂದ ಮಾನವರ ಇಹಲೋಕಕ್ಕೆ ಬಂದನು. ಪರಿಶುದ್ಧ ಭಕ್ತನು ಮರ್ತ್ಯಲೋಕದಲ್ಲಿದ್ದರೂ ಭಗವಂತನ ಸಂಬಂಧದಿಂದಾಗಿ ದಿವ್ಯ ಪ್ರೇಮ ಸೇವೆಯಲ್ಲಿ ನಿರತರಾಗಿರುವನೇ ಹೊರತು ಬೇರೆ ಲೌಕಿಕ ಉದ್ದೇಶದಿಂದಲ್ಲ. ಸೊ ಹೀಗೆ ಮತ್ತೆ ಉದ್ಧವ ಸ್ಟಾರ್ಟ್ ಮಾಡ್ತಾರೆ. ಉದ್ಧವ, ಸೊ ಈ ಕೆಲವು ಅಧ್ಯಾಯಗಳು, ಈ ಅಧ್ಯಾಯ ನೆಕ್ಸ್ಟ್ ಅಧ್ಯಾಯ ಈಗ ವಿದುರರಿಗೆ ಉದ್ಧವ ಹೇಳೋದು. ಸೊ ನಂತರ ಅವರು ಉದ್ಧವರು ಹೇಳ್ತಾರೆ, ಕೊನೆಗೆ ಮೈತ್ರೇಯ ಮಹರ್ಷಿ ಇದ್ದಾರೆ. ಸೊ ಕೊನೆಯಲ್ಲಿ ಕೃಷ್ಣನು ವಿಶೇಷವಾಗಿ ಉದ್ಧವರಿಗೆ ಏನೇನು ತಿಳಿಸ್ಕೊಟ್ರು, ಆ ಉದ್ಧವ ಗೀತ ಅದೆಲ್ಲ ಹೇಳ್ಕೊಟ್ರು, ಅದನ್ನಲ್ಲಿ ಮೈತ್ರೇಯ ಮಹರ್ಷಿ ಕೂಡ ಕೇಳಿದ್ದಾರೆ. ಸೊ ಅವರಿಗೆ ಡೈರೆಕ್ಷನ್ ಕೊಟ್ಟು ಅವರಿಂದ ಕೇಳಿ, ಮೈತ್ರೇಯರು ಕೇಳಿ ಅಂತ ಉದ್ಧವರು ಮತ್ತೆ ಬದ್ರಿಕಾಶ್ರಮಕ್ಕೆ ಹೋಗ್ಬಿಡ್ತಾರೆ. ಸೊ ಬದ್ರಿಕಾಶ್ರಮಕ್ಕೆ ಭಗವಂತ ಹೇಳಿರ್ತಾನೆ, ಬದ್ರಿಕಾಶ್ರಮಕ್ಕೆ ಹೋಗಿ ಅಂತ ಹೇಳಿರ್ತಾನೆ. ಸೊ ಹಾಗೆ ಈ ಉದ್ಧವ ಕೆಲವು ಅಧ್ಯಾಯಗಳಿಗೆ ಉದ್ಧವ ಅವರು ವಿದುರರಿಗೆ ಹೇಳಿದ್ದು ನಾವು ಕೇಳೋಣ. ಶ್ರೀ ಉದ್ಧವನು ನುಡಿದನು, ಪ್ರಿಯ ವಿದುರನೇ, ವಿಶ್ವದ ಸೂರ್ಯನಾದ ಭಗವಾನ್ ಶ್ರೀಕೃಷ್ಣನು ಅಸ್ತಂಗತನಾಗಿದ್ದಾನೆ. ಈ ನಮ್ಮ ಮನೆಯನ್ನು ಮಹಾನ್ ಕಾಲಸರ್ಪವು ನುಂಗಿ ಹಾಕಿದೆ. ಇನ್ನು ನಮ್ಮ ಯೋಗಕ್ಷೇಮವನ್ನು ಕುರಿತು ನಾನು ನಿನಗೆ ಹೇಳುವುದೇನಿದೆ. ಸೊ ಅಷ್ಟು ಹತ್ತಿರದಲ್ಲಿ ಉದ್ಧವ ಭಗವಂತನ ದಿವ್ಯ ಲೀಲೆಯಲ್ಲಿ ಭಾಗವಹಿಸಿದ್ದು ಮಥುರಾ ಮತ್ತೆ ಹೆಚ್ಚಾಗಿ ದ್ವಾರಕ್ಕೆ. ಸೊ ಎಲ್ಲ ಸಮಯದಲ್ಲೂ ಹೇಳ್ತಾರೆ, ಭಗವಂತನ ಯಾವಾಗಲೂ ಉದ್ಧವರನ್ನು ಕನ್ಸಲ್ಟ್ ಮಾಡ್ತಾರೆ. ಏನಾದರೂ ಒಂದು ನಿರ್ಧಾರ ರಾಜಕೀಯವಾಗಿ ಇನ್ನೊಂದೇನೋ ಸಲಹೆ ಪಡಿಬೇಕು ಅಂದ್ರೆ ಉದ್ಧವ. ಭಗವಂತನಿಗೆಲ್ಲವೂ ಗೊತ್ತು, ಆದರೂ ಕೂಡ ಉದ್ಧವರಿಗೆ ಅಂತ ಉದ್ಧವರ ಸಲಹೆ ಕೇಳ್ತಾರೆ. ಸೊ ಅವರು ಒಂದು ಮಂತ್ರಿಯಾಗಿ ಆ ರೀತಿಯಾಗಿ ಅವರು ಆ ರೀತಿ ಒಂದವರಿಗೆ ಮಾರ್ಗದರ್ಶನ ಕೊಡ್ತಾ ಇತ್ತು ಉದ್ಧವ. ಸೊ ಅವಾಗ ಆ ಸಮಯದಲ್ಲಿ ನಾವು ಕೇಳ್ತೀವಲ್ಲ, ನಾವು ಜರಾಸಂಧನು ಆ ಯಜ್ಞ ಮಾಡಿದಾಗ ಜರಾಸಂಧ ಯಜ್ಞ ನರಬಲಿ ಎಷ್ಟು 20,000 ರಾಜರನ್ನೆಲ್ಲ ಸೇರಿಸಿ ಅವ್ರನ್ನ ಕೊಲ್ಲಬೇಕು ಅಂತ, ಆಗ ಅವರು ಪ್ರತಿನಿಧಿಗಳಾಗಿ ಆ ರಾಜರ ಪ್ರತಿನಿಧಿ ಬಂದು ಅವರು ದ್ವಾರಕೆಯಲ್ಲಿ ಕೃಷ್ಣನಿಗೆ ಭೇಟಿ ಮಾಡಿದಾಗ ಹಾಗೆ ನಾರದ ಕೂಡ ಬಂದು ಅವ್ರು ಕೂಡ, ಇಲ್ಲ ನೀವು ಫಸ್ಟ್ಗೆ ಅಲ್ಲಿ ಹೋಗ್ಬೇಕು, ನೀವು ಎಲ್ಲಿ
ಯುಧಿಷ್ಠಿರ ಮಹಾರಾಜರು ರಾಜಸೂಯಜ್ಞ ಮಾಡ್ತಾರೆ. ಸೊ ಅಲ್ಲೂ ಕೂಡ ಉದ್ಧವರಿಗೆ ಕೇಳ್ತಾರೆ ಎಲ್ಲರೂ, ಉದ್ಧವ ಹೇಗೆ ಇದನ್ನ, ಇಲ್ಲಿ ನಾರದ ಮುನಿಗಳು ಹೇಳ್ತಾರೆ ಅಲ್ಲಿ ಹೋಗ್ಬೇಕು ಅಂತ, ಇಲ್ಲಿ ರಾಜರ ದೂತರು ಹೇಳ್ತಾರೆ ನೀವು ಇವರೆಲ್ಲ ಬಿಡುಗಡೆ ಮಾಡ್ಬೇಕು ಅಂತ, ಹೇಗ್ ಮಾಡೋದು? ಸೊ ಇದು ಉದ್ಧವ ಸೊ ಆಗ ಸರಿಯಾದ ಪರಿಹಾರ ಕೊಡ್ತಾರೆ. ಇಲ್ಲ ಎರಡು ಕೂಡ ಕನೆಕ್ಟೆಡ್ ಹಾಗೆ ಅಥವಾ ಕನೆಕ್ಷನ್ ಹೇಳ್ತಾರೆ, ಎರಡು ಕನೆಕ್ಷನ್ ಇದೆ. ಸೊ ಒಂದು ಮಾಡೋದ್ರಿಂದ ಎರಡು ಕೂಡ ಆಗುತ್ತೆ. ಸೊ ಮೊದಲಿಗೆ ನೀವು ಹಸ್ತಿನಾಪುರಕ್ಕೆ ಹೋಗಿ ಅಲ್ಲಿ ಫಸ್ಟ್ ಅವರಿಗೆ ಮಾರ್ಗದರ್ಶನ ಕೊಡಿ ಯುಧಿಷ್ಠಿರ ಮಹಾರಾಜರಿಗೆ. ಮತ್ತೆ ಹೇಗೆ ಈ ರಾಜರನ್ನ ಬಿಡುಗಡೆ ಮಾಡೋದು ಅದು ಕೂಡ ಅವರೇ ಸಲಹೆ ಉಪಾಯ. ಯುದ್ಧ ಮಾಡೋದ ಅವಶ್ಯಕತೆ ಇಲ್ಲ, ನೀವು ಮತ್ತೆ ಅರ್ಜುನ ಮತ್ತೆ ಭೀಮಸೇನ ನೀವು ಹೋಗಿ ನೀವು ಒಂದು ಗುಪ್ತ ವೇಷದಲ್ಲಿ ಹೋಗಿ ನೀವು ಅವ್ರ ಜೊತೆ ಅವನ್ನ ಕೊಲ್ಬಹುದು. ಸೊ ಆ ಥರ ಎಲ್ಲ ಸಲಹೆ ಕೊಡೋದು ಯುದ್ಧವನ್ನು. ಸೊ ಹೀಗೆ ಉದ್ಧವ ಮತ್ತೆ ಕೃಷ್ಣನ ದೂತನಾಗಿ ಕೂಡ ಮಥುರೆಯಿಂದ ಇದೇ ಉದ್ಧವನೇ ಹೋಗೋದು ಇಲ್ಲಿ ಇವ್ರ ಹತ್ರ ಗೋಪಿಕೆಯರ ಹತ್ರ. ಕೃಷ್ಣನ ಹೇಳಿರ್ತಾನೆ, ಕೃಷ್ಣನ ಗೋಪಿಕೆಯರಿಗೆ ನಾನು ಬರ್ತೇನೆ ವಾಪಸ್ಸು ಅಂತ. ಸೊ ಆದ್ರೆ ಕೃಷ್ಣ ಹೋಗೋದಿಲ್ಲ ವಾಪಸ್ಸು. ಆದರೂ ಅವರಿಗೆ ಒಂದು ಕಳಿಸ್ತಾರೆ, ಒಂದು ಮೆಸೇಜ್ ಸಂದೇಶ ಕಳಿಸ್ತಾರೆ. ಯಾರ ಹತ್ರ ಕಳಿಸ್ತಾರೆ? ಉದ್ಧವನ ಹತ್ರ ಕಳಿಸ್ತಾರೆ. ಉದ್ಧವ ಅದು ಬಹಳ ಕಾರಣಗಳಿವೆ ಉದ್ಧವನ ಕಳಿಸೋದು. ಸೊ ಉದ್ಧವನು ಕೂಡ ನೋಡ್ಬೋದು ಗೋಪಿಕೆಯರಿಂದ ಎಷ್ಟು ಶುದ್ಧ ಭಕ್ತರು, ಎಷ್ಟು ಉನ್ನತ ಮಟ್ಟದಲ್ಲಿದ್ದಾರೆ ಅಂತ. ಸೊ ಆ ರೀತಿ ಇಲ್ಲ. ಸೊ ಆ ಉದ್ಧವರು ಆ ಸಂದೇಶವನ್ನು, ಆ ಕೃಷ್ಣನ ಪತ್ರವನ್ನು ಅವರು ತಗೊಂಡ್ಕೊಂಡು ಹೋಗೋದು. ಸೊ ಉದ್ಧವ ಕೃಷ್ಣನಿಗೆ ಬಹಳ ಹತ್ತಿರ. ಸೊ ಹಾಗೆ ಉದ್ಧವ ಹೇಳ್ತಾ ಇದ್ದಾರೆ, ಈಗ ಏನು ಇಲ್ಲ, ಈಗ ನಮ್ಮದೇನು ಇಲ್ಲ, ಈಗ ನಮ್ಮ ಬಗ್ಗೆ ಏನ್ ಮಾತಾಡೋದೇನಿದೆ, ಈಗ ಕೃಷ್ಣನ ಈ ಸೂರ್ಯ ಅಸ್ತವಾಗಿದೆ ಈಗ, ಮತ್ತೆ ಅದರಿಂದ ಮಹಾನ್ ಕಾಲಸರ್ಪ ನಮ್ಮನ್ನು ನುಂಗಿ ಹಾಕಲಾಗಿದೆ. ಕಾಲಸರ್ಪ, ವಿಷಸರ್ಪ, ಕಾಲ ಅನ್ನೋದು ಒಂದು ಸರ್ಪ ಇದ್ದಾಳೆ, ಅದೊಂದು ವಿಷಸರ್ಪ. ಏನ್ ಹೇಳ್ತಾರೆ? ಅಜಗರ ಅಂದ್ರೆ ಹೆಬ್ಬಾವ ಅಂತ ದೊಡ್ಡ ಸರ್ಪ ಕಬಳಿಸುವುದು. ಸೊ ಆ ರೀತಿ ನಮ್ಮದು ಇವಾಗ ಎಲ್ಲ ಮುಗಿದೋಯ್ತು ನಮ್ದು. ಸೊ ಆ ರೀತಿ ಅವರು ಹೇಳ್ತಾರೆ, ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಕುಶಲತೆ ಏನಿದೆ ಆ ವಿರಹ ಭಾವದಲ್ಲಿ ಅವರು ವ್ಯಕ್ತಪಡಿಸ್ತಾ ಇರೋದು ಅವರು ಆಕ್ಚುಲಿ. ಇಲ್ಲಾಂದ್ರೆ ಶುದ್ಧ ಭಕ್ತರು ಯಾವಾಗ್ಲೂ ಅವರು ಭಗವಂತನ ದಿವ್ಯ ನೆಲೆಯಲ್ಲಿ ಇರ್ತಾರೆ ಅವರು. ಅವರು ಆದ್ರೆ ಒಮ್ಮೊಮ್ಮೆ ಕೃಷ್ಣ ಇಚ್ಛೆಯಿಂದ ಆ ತರ ವಿರಹ ಭಾವ ಆ ತರ ಇರುತ್ತೆ. ಆ ರೀತಿ ನೋಡಿದ್ರವರೆಗೆ ಏನೋ ಅವರು ತುಂಬಾ ಒಂದು ಶೋಕದಲ್ಲಿರೋದು ಆ ರೀತಿ ಅನ್ಸುತ್ತೆ. ಇಲ್ಲ, ಆ ರೀತಿ ಶೋಕ ಇಲ್ಲ. ಆಧ್ಯಾತ್ಮಿಕ ಮುಂದೆ ಇದು ಕೆಲವು ಶ್ಲೋಕಗಳು ಪ್ರಭುಪಾದರು ಹೇಳ್ತಾರೆ. ಸೊ ನಮಗೆ ಈ ಭೌತಿಕವಾಗಿ ಇದು ಶೋಕ ಇದಿರುತ್ತೆ, ಏನು ಆಂಕರಿಂಗ್ ಅಂಡ್ ಲ್ಯಾಮೆಂಟೇಶನ್. ಇದು ಬೇಕು ಮತ್ತೆ ಅದು ಹೋಯ್ತು. ಸೊ ಅಲ್ಲಿ ಹೇಳ್ತಾರೆ ಇವರಲ್ಲಿ ಅದಿಲ್ಲ, ಅವ್ರಿಗೆ ಆ ಬೇಕು ಅನ್ನೋದಿಲ್ಲ, ಅವ್ರಿಗೆ ಆ ಕಾತುರತೆ ಇಲ್ಲ. ಹಾಗಿಲ್ಲದೆ ಇರುವಾಗ ಆ ಶೋಕ ಅದು ಹೋಯ್ತು ಅನ್ನೋ ಪ್ರಶ್ನೆ ಏನು ಬಂತು. ಭೌತಿಕವಾಗಿ ಇಲ್ಲ, ಸ್ಥಿತಿ ಇಲ್ಲ. ಆಧ್ಯಾತ್ಮಿಕ ನೆಲೆಯಲ್ಲಿ ಅವರ ಭಾವನೆಗಳು. ದುರ್ಭಗೋ ಬತಲೋಕೋಯಂ ಯದವೋ ನಿತರಾಮಪಿ ಯೇ ಸಂಬಸಂತೋ ನ ವಿದುರ್ ಹರಿಮ್ಮಿನ ಇವೋಡುಪಂ. ಸೊ ಇಲ್ಲಿ ಮೀನಾ ಇವೋಡುಪಂ. ಸೊ ಇಲ್ಲಿ ಹೇಳ್ತಾರೆ, ಅವ್ರು ಹೇಳೋದು ಮೊದಲಿಗೆ ಸಕಲ ಗ್ರಹಗಳು ಸೇರಿದಂತೆ ಈ ಬ್ರಹ್ಮಾಂಡವು ಅತ್ಯಂತ ದೌರ್ಭಾಗ್ಯಶಾಲಿಯಾದದ್ದು. ಯದುವಂಶದವರು ಇನ್ನೂ ಹೆಚ್ಚು ದೌರ್ಭಾಗ್ಯಶಾಲಿಗಳು, ಏಕೆಂದರೆ ಮೀನು ಹೇಗೆ ಚಂದ್ರನನ್ನು ಗುರುತಿಸಲಿಲ್ಲವೋ ಹಾಗೆ ಅವರು ಶ್ರೀಹರಿಯನ್ನು ದೇವೋತ್ತಮ ಪುರುಷನೆಂದು ಗುರುತಿಸಲಿಲ್ಲ. ಇದರ ವಿವರಣೆ ಭಾವಾರ್ಥ ಇದೆ. ಸೊ ಒಂದು ರೀತಿ ವೃಂದಾವನವಾಸಿಗಳು ಏನು ಗುರುತಿಸಲಿಲ್ಲ ಅವರು. ವೃಂದಾವನವಾಸಿಗಳು ಭಗವಂತನ ಇಚ್ಛೆಯಿಂದ, ಅವರ ಅಂತರಂಗ ಶಕ್ತಿಯಿಂದ ಅವರಿಗೆ ಕೃಷ್ಣನು ಪರಮ ಪುರುಷನು ಅಂತಾನು ಕೂಡ ಅವ್ರಿಗೆ ಗೊತ್ತಾಗುತ್ತಿಲ್ಲ. ತಾಯಿ ಯಶೋದೆ, ನಂದ ಮಹಾರಾಜರು, ಕೃಷ್ಣ ಸ್ನೇಹಿತರು, ಗೋಪಿಕೆಯರು, ಸೊ ಅವ್ರಿಗೆ ಅದು ಕೂಡ ಗೊತ್ತಾಗೋದಿಲ್ಲ. ಆದ್ರೆ ಇವರಿಗೆ ಅಟ್ಲೀಸ್ಟ್ ಅದು ಗೊತ್ತಾಗುತ್ತೆ. ಇವರಿಗೆ ಗೊತ್ತಾಗುತ್ತೆ ಅಂದ್ರೆ ಇವ್ರು ಹೇಳ್ತಾರೆ, ಕೃಷ್ಣನು ಪರಮಾತ್ಮ. ಪರಮಾತ್ಮ ಕೃಷ್ಣನು ಎಲ್ಲ ಹೃದಯದಲ್ಲೂ ಇದ್ದಾನೆ, ಅವನು ಸರ್ವವ್ಯಾಪಿಯಾಗಿದ್ದಾನೆ. ಆ ರೀತಿ ನೋಡ್ತಾ ಇದ್ರು ಅವರು ಅಂತ ಹೇಳ್ತಾ ಇದ್ದಾರೆ. ಆ ರೀತಿಯಾಗಿ ನೋಡಿ ಕೃಷ್ಣನಿಗೆ ಎಲ್ಲವೂ ಗೊತ್ತು. ಕೃಷ್ಣನ ಸೇವೆಯಲ್ಲಿ ಅವರು ಮಗ್ನರಾಗಿದ್ದರು. ಆದರೂ ಕೃಷ್ಣನು ಪರಿಪೂರ್ಣ ಮೂಲ ಪುರುಷ ಅಂತ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಇರೋ ಅವ್ರ ಬಗ್ಗೆ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಅಂತ ಹೇಳ್ತಾರೆ. ಕೃಷ್ಣನು ಎಲ್ಲ ಅವನ ವಿಸ್ತರಣೆಗಳಿಗೆ ಮೂಲ.
ಪೂರ್ಣ ಪುರುಷೋತ್ತಮ, ದೇವೋತ್ತಮ ಪರಮ ಪುರುಷ. ಸೊ ಆ ರೀತಿ ಇವ್ರಿಗೆ ಹೇಳ್ತಾರೆ, ಆ ರೀತಿ ಯದುವಂಶದ ಜನರು ಗುರುತಿಸ್ಲಿಲ್ಲ ಹಾಗೆ ಅಂತ ಹೇಳ್ತಾರೆ. ಹಾಗೆ ಮತ್ತೆ ಇನ್ನೊಂದು ಅವ್ರು ಹೇಳೋದು, ಆದ್ರೆ ಇದು ಬೇರೆ, ನಾವು ಭೌತಿಕವಾಗಿ ಭಗವಂತನ ಗುರುತಿಸೋದಿಲ್ಲ. ನಾಸ್ತಿಕರು ದೇವರನ್ನು ಕೃಷ್ಣನ ಗುರುತಿಸೋದಿಲ್ಲ, ದೇವರೇ ಇಲ್ಲ ಅಂತ ಹೇಳ್ತಾರೆ. ಸೊ ದೇವರಿದ್ದಾರೆ ಅಂದ್ರೂ ಕೂಡ ಕೃಷ್ಣನ ದೇವರು ಅಂತ ಒಪ್ಪೋದಿಲ್ಲ. ಒಂದು ರೀತಿಯಾದ ನಾಸ್ತಿಕತೆನೆ, ಯಾಕಂದ್ರೆ ಸಂಪೂರ್ಣ ಭಗವತ್ ವಿಜ್ಞಾನ ಗೊತ್ತಿಲ್ಲ. ಹಾಗೆ ಇರೋದ್ರಿಂದ ಆ ರೀತಿಯ ನಾಸ್ತಿಕತೆ ಒಂದು ಇದೆ, ಅದು ಒಂದು ರೂಪ ಅಂತ ಹೇಳ್ಬೋದು. ಸೊ ಹಾಗೆ ಅವರು ಭಗವಂತನನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಸೊ ಈ ಉದಾಹರಣೆಯಲ್ಲಿ ಕೊಡ್ತಾ ಇರೋದು, ಹೇಗೆ ಆ ಮೀನು ಹೇಗೆ ಚಂದ್ರನ್ನು ಗುರುತಿಸಲಿಲ್ಲವೋ ಹಾಗೆ ಅವರು ಶ್ರೀಹರಿಯನ್ನು ದೇವತಾ ಪರಮೇಶ್ವರನ್ ಗುರುತಿಸಲಿಲ್ಲ. ಸೊ ಪ್ರಭುಪಾದರ ಎಕ್ಸ್ಪ್ಲನೇಷನ್ ಇದೆ, ಈ ಯಾರು ಓದ್ತೀರಾ ಓದಿ, ಚೆನ್ನಾಗಿದೆ. ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಡಿ ಪ್ರಭುಜಿ, ಭಾವಾರ್ಥ ಓದ್ಬೇಕಾ? ಓದಿ. ಭಾವಾರ್ಥ. ಪ್ರಭುಪಾದಿಂದ ಪ್ರಭುಪಾದ್ ಕಿ ಜೈ. ಭಗವಾನ್ ಶ್ರೀಕೃಷ್ಣನ ದೈವಿ ಗುಣಗಳನ್ನು ಕಂಡು ಅವನನ್ನು ಗುರುತಿಸಲಾಗದ ಜಗತ್ತಿನ ದೌರ್ಭಾಗ್ಯಶಾಲಿ ಜನರ ಬಗ್ಗೆ ಉದ್ದವನು ವ್ಯಥೆಪಟ್ಟನು. ದೊರೆ ಕಂಸನ ಕಾರಾಗೃಹದ ಸರಳುಗಳ ಹಿಂದೆ ಹುಟ್ಟಿದಾರಂಭದಿಂದ ಹಿಡಿದು ಅವನ ಮೌಸಲ ಲೀಲೆಯವರೆಗೆ ಶ್ರೀಕೃಷ್ಣನು ಐಶ್ವರ್ಯ, ಪರಾಕ್ರಮ, ಖ್ಯಾತಿ, ಸೌಂದರ್ಯ, ಜ್ಞಾನ ಮತ್ತು ವೈರಾಗ್ಯಗಳೆಂಬ ಷಡೈಶ್ವರ್ಯಗಳಲ್ಲಿ ದೇವೋತ್ತಮ ಪುರುಷನಾಗಿ ತನ್ನ ಶಕ್ತಿಯನ್ನು ಪ್ರದರ್ಶಿಸಿದನಾದರೂ ಅವನು ಪರಮಪ್ರಭು ಭಗವಂತನೆಂದು ಜಗತ್ತಿನ ಮೂಢ ಜನರು ಅರ್ಥ ಮಾಡಿಕೊಳ್ಳಲಿಲ್ಲ. ಮೂಢ ಜನರು ಅವನೊಬ್ಬ ಅಸಾಧಾರಣ ಇತಿಹಾಸ ಪುರುಷನೆಂದು ಭಾವಿಸಿರಬಹುದು, ಏಕೆಂದರೆ ಅವನಿಗೆ ಭಗವಂತನಿಗೆ ಆಪ್ತ ಸಂಬಂಧ ಇರಲಿಲ್ಲ. ಅದಕ್ಕೂ ದುರದೃಷ್ಟಶಾಲಿಗಳೆಂದರೆ ಭಗವಂತನ ಕುಟುಂಬದ ಸದಸ್ಯರು ಮತ್ತು ಯದುವಂಶದ ಸದಸ್ಯರು ಸದಾಕಾಲ ಭಗವಂತನ ಸಾನ್ನಿಧ್ಯದಲ್ಲಿದ್ದು ಅವರಿಗೆ ಅವನನ್ನು ದೇವೋತ್ತಮ ಪರಮ ಪುರುಷನೆಂದು ಗುರುತಿಸಲಾಗಲಿಲ್ಲ. ಉದ್ದವನು ತನ್ನ ಅದೃಷ್ಟವನ್ನು ಹಳೆದುಕೊಂಡನು, ಏಕೆಂದರೆ ಕೃಷ್ಣನೇ ದೇವೋತ್ತಮ ಪರಮ ಪುರುಷನೆಂದು ತಿಳಿದು ಭಗವಂತನಿಗೆ ಭಕ್ತಿ ಸೇವೆ ಸಲ್ಲಿಸಲು ಅವನಿಂದ ಆ ಅವಕಾಶವನ್ನು ಉಪಯೋಗಿಸಿಕೊಳ್ಳಲಾಗಲಿಲ್ಲ. ಅವನು ತನ್ನದು ಸೇರಿದಂತೆ ಪ್ರತಿಯೊಬ್ಬರ ದೌರ್ಭಾಗ್ಯಕ್ಕಾಗಿ ವ್ಯಥೆಪಟ್ಟನು. ಭಗವಂತನ ಪರಿಶುದ್ಧ ಭಕ್ತನು ತಾನೇ ಅತ್ಯಂತ ದುರದೃಷ್ಟಶಾಲಿ ಎಂದು ಭಾವಿಸುತ್ತಾನೆ. ಅದಕ್ಕೆ ಕಾರಣ ಭಗವಂತನಲ್ಲಿ ವಿಪರೀತವಾದ ಪ್ರೀತಿ. ಅದು ವಿರಹ ತಾಪದ ದಿವ್ಯ ಲಕ್ಷಣಗಳಲ್ಲಿ ಒಂದು. ಓದ್ಬೇಕಾ ಪೂಜಿ? ಚಂದ್ರನು ಕ್ಷೀರಸಾಗರದಲ್ಲಿ ಹುಟ್ಟಿದನೆಂದು ಅಪೌರುಷೇಯ ಧರ್ಮಗ್ರಂಥಗಳಿಂದ ತಿಳಿದು ಬಂದಿದೆ. ಊರ್ಧ್ವ ಗ್ರಹಗಳಲ್ಲಿ ಕ್ಷೀರಸಾಗರವಿದೆ. ಅಲ್ಲಿ ಪರಮಾತ್ಮನಾಗಿ ಪ್ರತಿ ಜೀವಿಯ ಹೃದಯವನ್ನು ನಿಯಂತ್ರಿಸುವ ಭಗವಾನ್ ವಿಷ್ಣುವು ಕ್ಷೀರೋದಕ ಶಾಹಿ ವಿಷ್ಣುವಾಗಿ ವಾಸ ಮಾಡುತ್ತಿದ್ದಾನೆ. ಸಮುದ್ರದ ಉಪ್ಪು ನೀರಿನ ಅನುಭವದಿಂದಾಗಿ ಕ್ಷೀರಸಾಗರದ ಅಸ್ತಿತ್ವವನ್ನು ನಂಬದವರು ವಿಶ್ವವನ್ನು ಗೋ ಎಂದರೆ ಗೋವು ಎಂದು ಕರೆಯಲಾಗುತ್ತದೆ ಎಂಬುದನ್ನು ತಿದ್ದಿಕೊಳ್ಳಬೇಕು. ಗೋಮೂತ್ರವು ಉಪ್ಪುಪ್ಪಾಗಿರುತ್ತದೆ ಮತ್ತು ಆಯುರ್ವೇದ ಔಷಧಿಗಳ ಪ್ರಕಾರ ಗೋಮೂತ್ರ ಪಿತ್ತಕೋಶದ ವ್ಯಾಧಿಯಿಂದ ನರಳುತ್ತಿರುವ ರೋಗಿಗಳ ಚಿಕಿತ್ಸೆಗೆ ಪರಿಣಾಮಕಾರಿ. ಅಂತಹ ರೋಗಿಗಳಿಗೆ ಹಸುವಿನ ಹಾಲಿನ ಸವಿಯ ಅನುಭವ ಇರುವುದಿಲ್ಲ, ಏಕೆಂದರೆ ಪಿತ್ತಕೋಶದ ವ್ಯಾಧಿ ಇರುವ ರೋಗಿಗಳಿಗೆ ಹಸುವಿನ ಹಾಲನ್ನು ಕೊಡುವುದಿಲ್ಲ. ಆದರೆ ಪಿತ್ತಕೋಶದ ರೋಗಿಯು ಹಾಲಿನ ಸವಿ ಉಂಡಿಲ್ಲವಾದರೂ ಗೋವಿನಲ್ಲಿ ಹಾಲು ಇದೆ ಎಂಬುದನ್ನು ತಿಳಿದಿರಬಹುದು. ಅಂತೆಯೇ ಉಪ್ಪು ನೀರಿನ ಸಾಗರ ಇರುವ ಈ ಪುಟ್ಟ ಗ್ರಹದ ಅನುಭವ ಮಾತ್ರ ಹೊಂದಿರುವ ಜನರು ಅಪೌರುಷೀಯ ಧರ್ಮಗ್ರಂಥಗಳಿಂದ ತಾವು ಕಾಣದಿದ್ದರೂ ಕ್ಷೀರಸಾಗರವೆಂಬುದು ಹೊಂದಿದೆ ಎಂಬುದನ್ನು ಅರಿತುಕೊಳ್ಳಬೇಕು. ಈ ಕ್ಷೀರಸಾಗರದಿಂದ ಚಂದ್ರನು ಜನಿಸಿದನು. ಆದರೆ ಕ್ಷೀರಸಾಗರದಲ್ಲಿದ್ದ ಮೀನಿಗೆ ಚಂದ್ರ ಮತ್ತೊಂದು ಮೀನಲ್ಲ, ಅವನು ತಮಗಿಂತ ಭಿನ್ನ ಎಂಬುದನ್ನು ಗುರುತಿಸಲಾಗಲಿಲ್ಲ. ಮೀನು ಚಂದ್ರನನ್ನು ತಮ್ಮೊಳಗೊಬ್ಬ ಅಥವಾ ಸ್ವಲ್ಪ ಪ್ರಕಾಶಮಾನವಿರಬಹುದು ಹೊರತು ಹೆಚ್ಚೇನೂ ಅಲ್ಲ ಎಂದೇ, ತಮ್ಮೊಳಗೊಬ್ಬ ಅಥವಾ ಸ್ವಲ್ಪ ಪ್ರಕಾಶಮಾನವಿರಬಹುದು ಹೊರತು ಹೆಚ್ಚೇನೂ ಅಲ್ಲ ಎಂದೇ ಭಾವಿಸಿತು. ಭಗವಾನ್ ಶ್ರೀಕೃಷ್ಣನನ್ನು ಗುರುತಿಸದವರು ಈ ಮೀನಿನಂತೆಯೇ. ಅವರು ಅವನನ್ನು ತಮ್ಮೊಳಗೊಬ್ಬ ಎಂದೇ ಪರಿಗಣಿಸುತ್ತಾರೆ. ಐಶ್ವರ್ಯ, ಬಲ ಇತ್ಯಾದಿಗಳಲ್ಲಿ ಅಧಿಕನಾಗಿದ್ದರೂ ಅವನು ತಮ್ಮೊಳಗೊಬ್ಬ ಎಂದೇ ಭಾವಿಸುತ್ತಾರೆ. ಭಗವದ್ಗೀತೆ 9.11 ಇಂತಹ ಮೂರ್ಖ ಜನರನ್ನು ಅತ್ಯಂತ ದೌರ್ಭಾಗ್ಯರೆಂದು ದೃಢಪಡಿಸುತ್ತದೆ. ಅವಜಾನಂತಿ ಮಾಮೂಢ ಮಾನುಷಿಂ ತನು ಆಶ್ರಿತಂ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ, ಸೊ ಕ್ಷೀರಸಾಗರ ಮಂಥನ ಆದಾಗ ಚಂದ್ರ ಬರೋದು ಅಂತ ಹೇಳ್ತಾರೆ, ಚಂದ್ರ ಸೃಷ್ಟಿ ಆಗೋದು ಅಂತ ಹೇಳ್ತಾರೆ.
ಸೊ ಹಾಗೆ ಅಲ್ಲಿ ಕ್ಷೀರಸಾಗರದಲ್ಲಿರೋ ಮೀನುಗಳಿಗೆ ಇದು ಗೊತ್ತಾಗೋದಿಲ್ಲ ಅವ್ರಿಗೆ ನಾವು ಚಂದ್ರ ನಮ್ಮ ಈ ರೀತಿ ಬರ್ತಾ ಇದೆ, ನಾವು ಬರೋ ತರತೆ ಬರ್ತಾ ಇದೆ, ನಾವಿರೋ ಸ್ಥಿತಿಯಿಂದಾನೆ, ನಾವಿರೋ ಒಂದು ಸಾಗರದಿಂದಾನೆ ಬಂದಿದೆ. ಆದರೂ ಮೀನು ಅಸಾಧಾರಣ. ಸೊ ಆ ರೀತಿ ಇಲ್ಲಿ ಹೇಳ್ತಾ ಇರೋದು ಮೀನುಗಳಿಗೆ ಅರ್ಥ ಆಗೋದಿಲ್ಲ ಚಂದ್ರನ ಸ್ಥಿತಿ. ಹಾಗೆ ಅರ್ಥ ಆಗೋದಿಲ್ಲ ಅಂದ್ರೆ ಚಂದ್ರನ ಸ್ಥಿತಿ ಮೀನುಗಳ ರೀತಿ ಅಲ್ಲ, ಚಂದ್ರನ ಸ್ಥಿತಿ ಬೇರೆ. ಅದೇ ಕ್ಷೀರಸಾಗರದಿಂದಾನೇ ಬಂದಿದೆ, ಆದ್ರೂ ಕೂಡ ಅದರ ಸ್ಥಿತಿ ಬೇರೆ. ಸೊ ಆ ರೀತಿಯಲ್ಲಿ ಹೇಳ್ತಾ ಇರೋದು. ಅದೇ ಪ್ರಭುಪಾದರು ಇನ್ನ ಉದಾಹರಣೆ ಇನ್ನೊಂದು ರೀತಿ ಕೊಡ್ತಾ ಇರೋದು, ಲಿವರ್ ಪ್ರಾಬ್ಲಮ್ ಆದಾಗ ಗೋವಿನ ಇದು ಮೂತ್ರ, ಸೊ ಗೋಮೂತ್ರ, ಸೊ ಅದನ್ನ ಮೆಡಿಸಿನ್ ಆಗಿ ಉಪಯೋಗಿಸ್ಬೋದು ಅಂತ ಹೇಳ್ತಾರೆ. ಅದು ಉಪ್ಪು ಆಗಿರುತ್ತದೆ. ಸೊ ಅದೇ ಗೋವಿನಿಂದ ಹಾಲು ಕೂಡ ಬರುತ್ತೆ, ಅದು ಸಿಹಿ ಆಗಿರುತ್ತೆ. ಸೊ ಪ್ರಭುಪಾದರು ಒಂದು ರೀತಿ ಹೇಳ್ತಾ ಇರೋದು, ನಮಗೆ ಭೌತಿಕ ಲೋಕಗಳಲ್ಲಿ ಉಪ್ಪು ಸಮುದ್ರ ಇದೆ, ಹಾಲಿನ ಸಮುದ್ರದ ಬಗ್ಗೆ ನಮಗೆ ನಂಬಿಕೆ ಇಲ್ಲ ನಮಗೆ. ಹೇಗೆ ಸಾಧ್ಯ ಇದು, ಎಲ್ಲಿ ಇರ್ಬೋದು ಈ ರೀತಿ ಹಾಲಿನ ಸಮುದ್ರ? ಸೊ ಅದಕ್ಕೆ ಪ್ರಭುಪಾದ ಹೇಳ್ತಾ ಇಲ್ಲ, ಗೋವಿನಲ್ಲಿ ಹಾಗೆ ಒಂದು ಕಡೆ ಉಪ್ಪಿದೆ, ಇನ್ನೊಂದು ಕಡೆ ಹಾಲಿದೆ. ಸೊ ಅದೇ ರೀತಿಯಲ್ಲಿ ಭಗವಂತ ಸೃಷ್ಟಿಯಲ್ಲಿ ಒಂದು ಕಡೆ ಉಪ್ಪಿದೆ, ಇನ್ನೊಂದು ಉಪ್ಪಿನ ಸಮುದ್ರ ಇದೆ, ಇನ್ನೊಂದು ಕಡೆ ಹಾಲಿನ ಸಮುದ್ರ ಇದೆ ಅಂತ ಪ್ರಭುಪಾದ ಅದರ ಉದಾಹರಣೆಯಾಗಿ ಅದರ ಮೂಲಕ ತಿಳಿಸ್ಕೊಡ್ತಾರೆ. ಯಾದವರೆಲ್ಲರೂ ಅನುಭವಿ ಭಕ್ತರು, ವಿದ್ವಾಂಸರು ಮತ್ತು ಬೌದ್ಧಿಕ ಅಧ್ಯಯನದಲ್ಲಿ ಪರಿಣತರು. ಇದಲ್ಲದೆ ಅವರು ಭಗವಂತನ ನಾನಾ ಬಗೆಯ ವಿಶ್ರಾಂತಿಯಲ್ಲಿ ಅವನೊಡನೆ ಇದ್ದರು. ಹಾಗಿದ್ದರೂ ಅವರು ಭಗವಂತನನ್ನು ಎಲ್ಲೆಡೆ ಇರುವ ಏಕೈಕ ಪರಮಪುರುಷನೆಂದು ಮಾತ್ರ ತಿಳಿಯಬಲ್ಲವರು. ಇಲ್ಲಿ ಅವ್ರು ಹೇಳ್ತಾ ಇರೋದವರು ಭಗವಂತನನ್ನು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಳ್ಳಿಲ್ಲ, ಅವರು ಪರಮಾತ್ಮನಾಗಿ ಅರ್ಥ ಮಾಡ್ಕೊಂಡ್ರು ಅಷ್ಟೇ ಅಂತ ಸಾರಿಗೆ ಹೇಳ್ತಾ ಇದ್ದಾರೆ. ವೃಂದಾವನದಲ್ಲಿ ಭಗವಂತನು ಪರಮಾತ್ಮನೆಂದು ಗೊತ್ತಾದವನಲ್ಲ, ಏಕೆಂದರೆ ವೃಂದಾವನದ ನಿವಾಸಿಗಳು ಭಗವಂತನ ಶುದ್ಧ ಅನೌಪಚಾರಿಕ ಭಕ್ತರಾಗಿದ್ದು ಅವನನ್ನು ತಮ್ಮ ಪ್ರೇಮದ ವಸ್ತುವನ್ನು ಮಾತ್ರ ಪರಿಗಣಿಸಿದ್ದಾರೆ. ಅವನು ದೇವೋತ್ತಮ ಪುರುಷನೆಂಬುದು ಅವರಿಗೆ ತಿಳಿದಿರಲಿಲ್ಲ. ಯಾದವರು ಅಥವಾ ದ್ವಾರಕೆಯ ನಿವಾಸಿಗಳು ಭಗವಾನ್ ಶ್ರೀಕೃಷ್ಣನು ವಾಸುದೇವ ಅಥವಾ ಎಲ್ಲೆಡೆ ಇರುವ ಪರಮಾತ್ಮ ಎಂದು ತಿಳಿದಿದ್ದಾರೆ ಹೊರತು ಪರಮಪ್ರಭು ಭಗವಂತನೆಂದಲ್ಲ. ವೇದ ವಿದ್ವಾಂಸರಾಗಿ ಅವರು ವೇದ ಮಂತ್ರಗಳನ್ನು ಪ್ರಮಾಣಿಸಿ ನೋಡಿದರು. ಏಕೋ ದೇವೋ ಸರ್ವಭೂತಾದಿ ವಾಸಃ ಅಂತರ್ಯಾಮಿ ಮತ್ತು ವೃಷ್ಣೀನಾಂ ಪರದೇವತಾ. ಆದ್ದರಿಂದ ಯಾದವರು ಭಗವಾನ್ ಶ್ರೀಕೃಷ್ಣನನ್ನು ತಮ್ಮ ವಂಶದಲ್ಲಿ ಅವತರಿಸಿದ ಪರಮಾತ್ಮನೆಂದು ಅಂಗೀಕರಿಸಿದ್ದೇ ಹೊರತು ಅದಕ್ಕಿಂತ ಹೆಚ್ಚಾಗಿ ಭಾವಿಸಲಿಲ್ಲ. ಕಾರಣ ಅಂದ್ರೆ ಭಗವಂತ ಅಂತರಂಗ ಶಕ್ತಿ, ನಮ್ಮ ಮೇಲೆ ಹೇಗೆ ಬಹಿರಂಗ ಶಕ್ತಿ ಇರುತ್ತೆ, ಅವನ ಭಕ್ತರ ಮೇಲೆ, ಕೃಷ್ಣ ಶುದ್ಧ ಭಕ್ತರ ಮೇಲೆ ಅಂತರಂಗ ಶಕ್ತಿ ಇದೆ. ದೇವಸ್ಯ ಮಾಯೆಯ ಸ್ಪೃಷ್ಟ ಯೇ ಚಾನ್ಯದ್ ಅಸದ್ ಆಶ್ರಿತ ಭ್ರಾಮ್ಯತೆ ಧೀರ್ ನ ತದ್ವಾಕ್ಯೇರ್ ಆತ್ಮನ್ ಯುಕ್ತಾತ್ಮನೋ ಹರೋ. ಭಗವಂತನ ಮಾಯಾಶಕ್ತಿಯಿಂದ ದಿಗ್ಭ್ರಾಂತರಾದವರ ಮಾತುಗಳು ಸಂಪೂರ್ಣವಾಗಿ ಶರಣಾಗತರಾದ ಆತ್ಮಗಳ ಬುದ್ಧಿಯನ್ನು ಯಾವುದೇ ಸಂದರ್ಭದಲ್ಲಿ ವಿಚಲಿತಗೊಳಿಸಲಾರವು. ಇನ್ನೊಬ್ಬರು ಯಾರು ಓದಿ ಮಹಾಭಾರತ. ಹರೇ ಕೃಷ್ಣ ಹರೇ ಪ್ರಭುಜಿ. ಕೃಷ್ಣ ಪ್ರಭುಜಿ ವೇದಗಳಿದ್ದರಿರುವ ಸಕಲ ಸಾಕ್ಷಾತ್ಕಾರಗಳ ಪ್ರಕಾರ ಭಗವಾನ್ ಶ್ರೀಕೃಷ್ಣ ದೇವೋತ್ತಮ ಪರಮ ಪುರುಷನು. ಶ್ರೀಪಾದ ಶಂಕರಾಚಾರ್ಯರು ಸೇರಿದಂತೆ ಎಲ್ಲ ಆಚಾರ್ಯರು ಅವನನ್ನು ಒಪ್ಪಿಕೊಂಡಿದ್ದಾರೆ. ಆದರೆ ಅವನು ಭೂಲೋಕದಲ್ಲಿ ಅವತರಿಸಿದಾಗ ವಿವಿಧ ಬಗೆಯ ಜನರು ವಿವಿಧ ರೀತಿಯಲ್ಲಿ ಅವನನ್ನು ಅಂಗೀಕರಿಸಿದರು. ಆದ್ದರಿಂದ ದೇವರನ್ನು ಕುರಿತ ಅವರ ಲೆಕ್ಕಾಚಾರಗಳು ವಿಭಿನ್ನ. ಸಾಮಾನ್ಯವಾಗಿ ಔಪರುಷೇಯ ಧರ್ಮಗ್ರಂಥಗಳಲ್ಲಿ ಶ್ರದ್ಧೆಯನ್ನು ಇಲ್ಲವರು ಭಗವಾನ್ ಶ್ರೀಕೃಷ್ಣನನ್ನು ಅವನ ಯಥಾರೂಪದಲ್ಲಿ ಅಂಗೀಕರಿಸಿದ್ದರು. ಭಗವಂತನು ಭೂಲೋಕದಿಂದ ಕಣ್ಮರೆಯಾದಾಗ ಇವರೆಲ್ಲರೂ ದುಃಖ ಸಾಗರದಲ್ಲಿ ಮುಳುಗಿ ಹೋದರು. ಮೊದಲ ಸ್ಕಂದದಲ್ಲೇ ನಾವು ಅರ್ಜುನ ಮತ್ತು ಯುಧಿಷ್ಠಿರರ ಪ್ರಲಾಪವನ್ನು ಕುರಿತು ಚರ್ಚಿಸಿದ್ದೇವೆ. ಇವರಿಬ್ಬರಿಗೆ ಶ್ರೀಕೃಷ್ಣನ ಕಣ್ಮರೆಯು ಆಜೀವ ಪರ್ಯಂತ ಸಹಿಸಲಾಗದ ಶೋಕವಾಗಿತ್ತು. ಯಾದವರು ಭಗವಂತನನ್ನು ಭಾಗಶಃ ಬಲ್ಲವರಾಗಿದ್ದರು. ಅವರಿಗೆ ಭಗವಂತನ ಸಾಹಚರ್ಯದ ಅವಕಾಶ ಒದಗಿ ಬಂದಿದ್ದರಿಂದ ಅವರು ವೈಭವಶಾಲಿಗಳಾದರು. ಭಗವಂತನು ಅವರ ಕುಟುಂಬದ ಯಜಮಾನನಾಗಿ ವರ್ತಿಸಿದನು. ಅವರೂ ಸಹ ಭಗವಂತನಿಗೆ ಆಪ್ತ ಸೇವೆಯನ್ನು ಸಲ್ಲಿಸಿದರು.
ಯಾದವರು ಮತ್ತು ಭಗವಂತನ ಇತರ ಭಕ್ತರು ಅವನನ್ನು ಸಾಮಾನ್ಯ ಮಾನವ ಜೀವಿ ಎಂದು ತಪ್ಪಾಗಿ ತಿಳಿದ ಉಳಿದವರಿಗಿಂತ ಭಿನ್ನರು. ಅಂತಹ ವ್ಯಕ್ತಿಗಳು ಸಾಮಾನ್ಯವಾಗಿ ಮಾಯಾಶಕ್ತಿಯಿಂದ ದಿಗ್ಭ್ರಾಂತರಾದವರು. ಅವರು ನರಕ ಜೀವಿಗಳು. ಪರಮಪ್ರಭು ಭಗವಂತನ ಆದವರು. ಮಾಯಾಶಕ್ತಿಯು ಅವರ ಮೇಲೆ ತುಂಬಾ ಪ್ರಬಲವಾಗಿ ಕೆಲಸ ಮಾಡುತ್ತದೆ. ಏಕೆಂದರೆ ಲೌಕಿಕ ಶಿಕ್ಷಣವಿದ್ದರೂ ಸಹ ಅಂತಹ ವ್ಯಕ್ತಿಗಳು ಶ್ರದ್ಧಾಹೀನರು ಮತ್ತು ನಾಸ್ತಿಕ ಮನೋಭಾವದ ಸೋಂಕು ತಗುಲಿದವರು. ಕೃಷ್ಣ ಒಬ್ಬ ಸಾಮಾನ್ಯ ಮನುಷ್ಯ. ಧರೆಯ ಮೇಲಿನ ಅಸುರರಾಜರಾದ ಕೃಷ್ಣ ಧೃತರಾಷ್ಟ್ರನ ಮಕ್ಕಳ ಮತ್ತು ಜರಾಸಂಧನ ಹತ್ಯೆಗೆ ಸಂಚು ಹೂಡಿದಂತಹ ಪಾಪಕಾರ್ಯಗಳಿಂದಾಗಿ ಬೇಡನೊಬ್ಬನಿಂದ ಕೊಲೆಯಾದವನು ಎಂದು ಸಾಬೀತುಗೊಳಿಸಲು ಅವರು ಕಾತರರು. ಅಂತಹ ವ್ಯಕ್ತಿಗಳಿಗೆ ಭಗವಂತನು ಕರ್ಮದ ಪ್ರತಿಕ್ರಿಯೆಗಳಿಂದ ಅಬಾಧಿತನು ಎಂದು ಭಗವದ್ಗೀತೆಯ ನುಡಿಯಲ್ಲಿ ಅವರಿಗೆ ನಂಬಿಕೆ ಇಲ್ಲ. ನ ಮಾಂ ಕರ್ಮಾಣಿ ಲಿಂಪಂತಿ. ನಾಸ್ತಿಕರ ದೃಷ್ಟಿಯಲ್ಲಿ ಭಗವಾನ್ ಶ್ರೀಕೃಷ್ಣ ಕುಟುಂಬವಾದ ಯದುವಂಶವು ಧೃತರಾಷ್ಟ್ರ ಮತ್ತು ಅವನ ಪುತ್ರನನ್ನು ಹತ್ಯೆ ಮಾಡುವಂತಹ ಕೃಷ್ಣನ ಪಾಪ ಕಾರ್ಯಗಳಿಂದಾಗಿ ಬ್ರಾಹ್ಮಣರ ಶಾಪಕ್ಕೆ ತುತ್ತಾಗಿ ನಾಶವಾಯಿತು. ಈ ಎಲ್ಲಾ ಪಾಷಂಡ ಮಾತುಗಳು ಭಗವದ್ಭಕ್ತರ ಹೃದಯವನ್ನು ತಟ್ಟುವುದಿಲ್ಲ, ಏಕೆಂದರೆ ಅವರಿಗೆ ಯಾವುದು ಏನು ಎಂಬುದು ಚೆನ್ನಾಗಿ ಗೊತ್ತು. ಭಗವಂತನನ್ನ ಕುರಿತು ಅವರ ಬುದ್ಧಿಯು ಎಂದಿಗೂ ವಿಚಲಿತವಾಗದು. ಆದರೆ ಅಸುರರ ಮಾತುಗಳಿಂದ ವಿಚಲಿತರಾದವರು ಕೂಡ ಖಂಡನಾರ್ಹರು. ಉದ್ಧವನು ಈ ಶ್ಲೋಕದಲ್ಲಿ ಹೇಳುವುದನ್ನು ಇದನ್ನೇ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಹರೇ ಕೃಷ್ಣ. ಸೊ ಯಾರಿಗಾದ್ರೂ ಏನಾದ್ರೂ ಇದ್ರ ಬಗ್ಗೆ ಪ್ರಶ್ನೆಗಳು ಇಲ್ಲಾಂದ್ರೆ ಕಮೆಂಟ್ಸ್? 10 ಶ್ಲೋಕಗಳು ಸಾಕು ಅನ್ಕೊಳ್ತೇನೆ. ಈ ಭಾವಾರ್ಥದಲ್ಲಿ ಪ್ರಭುಪಾದರು ಹೇಳ್ತಾ ಇರೋದು ಸೊ ಆತರ ಅನ್ಸುತ್ತೆ. ಕೃಷ್ಣನ ಈಗ ವಂಶದವರು ಕೂಡ ಅವ್ರು ನಾಶ ಆಗಿದೆ ಯಾಕೆ, ಇಲ್ಲ ಕೃಷ್ಣನಿಗೆ ಆ ರೀತಿ ಅಂತ್ಯ ಬಂದಿದೆ ಯಾಕೆ? ಜನರು ನಾಸ್ತಿಕರಾದವ್ರು ಕಾರಣ ಕೊಡ್ಬೋದು. ಅವರು ಎಲ್ಲದಕ್ಕೂ ಕಾರಣ ಅವರು ಕರ್ಮ ಸಿದ್ಧಾಂತ ಒಬ್ಬದ್ರು ಕೂಡ ಅವರು ಆ ರೀತಿ ಯೋಚನೆ ಮಾಡೋದು. ಕೃಷ್ಣನ್ಗೂ ಕೂಡ ಆ ರೀತಿ ಕರ್ಮ ಇದೆ ನೋಡಿ. ಕೃಷ್ಣನು ಕೂಡ ಈ ತರ ಧೃತರಾಷ್ಟ್ರನ ಮಕ್ಕಳನ್ನೆಲ್ಲ ಜರಾಸಂಧನೆಲ್ಲ ಕೊಂದದ್ದು, ಎಷ್ಟೋ ಜನ ಮಾಡಿದ್ದು. ಸೊ ಅದೇ ರಿಯಾಕ್ಷನ್ ಕೃಷ್ಣನಿಗೂ ಪ್ರತಿಕ್ರಿಯೆ ಬಂದ್ಬಿಡ್ತು. ಹಾಗೆ ಕೊನೆಗೆ ಕೃಷ್ಣನು ಕೂಡ ಈ ತರ ಮಾಡ್ಬೇಕು, ಅಧ್ಯಾತ್ಯಾಗ ಮಾಡ್ಬೇಕು ಅಂತ ಅವ್ರು ಅನ್ಕೊಳ್ಳೋದು. ಇಲ್ಲಾಂದ್ರೆ ಕೃಷ್ಣ ಯದುವಂಶದವರು ಹೋಗ್ಬೇಕಾಗ್ಬೋದು, ಆ ರೀತಿ ಅವ್ರ ಕನೆಕ್ಷನ್ ಕೊಡ್ಬೋದು, ಆ ರೀತಿ ಎಕ್ಸ್ಪ್ಲನೇಷನ್ ಕೊಡ್ಬೋದು. ಸೊ ಇಲ್ಲ, ಭಗವದ್ಗೀತೆ ಕೃಷ್ಣ ಕ್ಲಿಯರ್ ಆಗಿ ಹೇಳಿದ್ದಾರೆ, ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮಫಲ ಸ್ಪೇಹ. ನನಗೆ ಯಾವ ಕರ್ಮಫಲದ ಆಸೆ ಇಲ್ಲ, ಮತ್ತೆ ಇದಕ್ಕೆ ಯಾವ ಕರ್ಮವೂ ನನಗೆ ಯಾವ ಸೋಂಕು ಇಲ್ಲ ನನಗೆ. ಸೊ ಕೃಷ್ಣ ಆದ್ರೆ ನಮಗೆ ಭೌತಿಕವಾಗಿ ನಾವು ನಾಸ್ತಿಕರಾಗಿರ್ಬೇಕು ಅಂದ್ರೆ ಅದೇ ರೀತಿ ಇರ್ಲಿಕ್ಕೆ ನಮ್ಗೆ ಆ ರೀತಿ ವ್ಯವಸ್ಥೆ ಸ್ಥಿತಿ ಕೂಡ ಭಗವಂತ ಮಾಡ್ತಾರೆ. ಆ ರೀತಿ ಜನರು ಕಾರಣವನ್ನು ಕೊಡ್ಬೋದು. ವಿಶೇಷ ಇನ್ನ ಜನರು ಕಾರಣ ಕೊಡ್ತಾರೆ. ಇಲ್ಲ ಯಾರು ಗಾಂಧಾರಿ ಶಾಪ ಕೊಟ್ಬಿಟ್ರು, ಗಾಂಧಾರಿ ಶಾಪ ಕೊಟ್ಟಿದ್ರಿಂದ ಆ ಶಾಪದ ಪರಿಣಾಮದಿಂದ ಕೃಷ್ಣನಾಗಿದೆ ಇಲ್ಲ. ಅದು ಆಗಲ್ಲ. ಅದು ಕೃಷ್ಣನ ಚಟುವಟಿಕೆಗಳು ದಿವ್ಯವಾದದ್ದು, ಅಲೌಕಿಕವಾದದ್ದು. ಅದು ನಾವು ಯಥಾರ್ಥವಾಗಿ ಈ ಶಾಸ್ತ್ರದಿಂದ ತಿಳ್ಕೊಳ್ಬೇಕು, ಆಚಾರ್ಯದಿಂದ ತಿಳ್ಕೊಳ್ಬೇಕು ನಾವು. ಇಲ್ಲ ಅಂದ್ರೆ ಈ ರೀತಿ ಇಲ್ಲಿ ನಾಸ್ತಿಕರೆಲ್ಲ ರೀತಿ ನೋಡಿ. ಕೃಷ್ಣನು ಕೂಡ ಬಂದ್ಬಿಡ್ತು ಪ್ರತಿಕ್ರಿಯೆ. ಕರ್ಮ ಅವ್ರು ಅನ್ಕೊಳ್ಳೋದು ಕರ್ಮ ಮೇಲೆ ಅನ್ಕೊಳ್ತಾರೆ. ಕೆಲವು ಜನ ಕರ್ಮ ಮೀಮಾಂಸ ಥಿಯರಿ ಏನು ಅಂದ್ರೆ ಕರ್ಮ ಮೇಯ್ನು. ಸೊ ಭಗವಂತನಿದ್ರೆ ಅದನ್ನ ಅವನು ಕೂಡ ಅದನ್ವಯ ಆಗುತ್ತೆ. ಸೊ ಆ ರೀತಿ ಅವ್ರು ಹೇಳೋದು ಅವನೇನು ಸ್ವತಂತ್ರನಲ್ಲ. ಇಲ್ಲ, ಕರ್ಮ ಮೀಮಾಂಸ ಸರಿಯಲ್ಲ. ಕೃಷ್ಣನು ಸ್ವತಂತ್ರ. ಕೃಷ್ಣನು ಕರ್ಮದ ಪರಿಣಾಮಕ್ಕೆ ಬರೋದಿಲ್ಲ. ಸೊ ಆಕ್ಚುಲಿ ಸಾಮಾನ್ಯವಾಗಿ ಇರುವ ಕಾನೂನಿನಲ್ಲೇ ಪ್ರಧಾನಿ ಮತ್ತೆ ಅಧ್ಯಕ್ಷರಿಗೆ ಆ ರೀತಿಯ ಒಂದು ಇದಿರುತ್ತೆ, ಕಾನೂನಿನ ರಕ್ಷಣೆ ಇರುತ್ತೆ. ಸೊ ಆ ರೀತಿ ಎನಿವೆ ಇದು ಭೌತಿಕವಾಗಿ ಅವ್ರು ಸೃಷ್ಟಿ ಮಾಡಿದ್ದು ಅಂತ ಹೇಳ್ಬೋದು. ಆದ್ರೆ ಆಧ್ಯಾತ್ಮಿಕವಾಗಿ ಭಗವಂತನಿಗೆ 3 ಗುಣಗಳು ಅವನಿಗೆ ಏನು ಮಾಡೋಕ್ಕಾಗೋದಿಲ್ಲ. 3 ಗುಣಗಳಿಂದ ಈಚೆ ಯಾವಾಗಲೂ ಭಗವಂತನು ನಿತ್ಯವಾಗಿ ಭಗವಂತನ ಮುಕ್ತಾನೆ. ಮತ್ತೆ 3 ಗುಣಗಳಿಂದ ಅತೀತನೇ ಭಗವಂತ. ಶುದ್ಧ ಸತ್ವಸ್ಥಿತಿಯಲ್ಲಿ ಇರ್ತಾನೆ ಭಗವಂತನು. ಸೊ ಈ ರೀತಿ ಅನ್ಸುತ್ತೆ ಭಗವಂತನ ಚಟುವಟಿಕೆ. ಮುಂದೆ ನೋಡ್ತೀವಿ ಕೃಷ್ಣ ಚಟುವಟಿಕೆಗಳು ತುಂಬಾ ಅದ್ಭುತವಾದದ್ದು. ಕೃಷ್ಣ ಚಟುವಟಿಕೆಗಳು ಅವನದೇ ವಿಸ್ತರಣೆಗಳು ಕೂಡ ಆ ಭಗವಂತನನ್ನು ಆ ರೀತಿ ಅದ್ಭುತವಾಗಿ ನೋಡ್ತಾರೆ. ನಾರಾಯಣನ ರೂಪದಲ್ಲೂ, ರಾಮ, ನರಸಿಂಹ, ವರಾಹ, ಆ ರೀತಿಯಲ್ಲೂ ಕೂಡ ಕೃಷ್ಣ ರೀತಿಯಲ್ಲಿ ತೋರಿಸಿದ ಚಟುವಟಿಕೆಗಳು ಅಸಾಧಾರಣ ಚಟುವಟಿಕೆ.
ಮುಂದೆ ನೋಡೋಣ, ಮುಂದೆ ಅದರ ಎಕ್ಸ್ಪ್ಲನೇಷನ್ಸ್ ಇದೆ. ವಿದುರ ಉದ್ದವರು ಅಷ್ಟು ಹತ್ತಿರದಲ್ಲಿ ಕೃಷ್ಣನ ಎಲ್ಲ ಲೀಲೆಗಳನ್ನು ನೋಡಿದ್ದಾರೆ. ಸೊ ಅವರಿಗೆ ಇದೆಲ್ಲ ಹೇಳ್ತಾರೆ. ಅವರು ಹೀಗೆ ಕೃಷ್ಣನಿಗೆ ಹೀಗೆ ಮಾಡಿದ್ದು, ಹಾಗೆ ಮಾಡಿದ್ದು, ಈ ರೀತಿ ಚಟುವಟಿಕೆಗಳು ಈಗ ಮುಂದೆ ಹೇಳ್ತಾರೆ. ಈ ಶ್ಲೋಕದಲ್ಲಿ ಮುಖ್ಯವಾಗಿ ಅವನ ಮಾಯಾಶಕ್ತಿಯಿಂದ ದಿಗ್ಭ್ರಾಂತರಾದವರ ಮಾತುಗಳು ಸಂಪೂರ್ಣವಾಗಿ ಶರಣಾಗತರಾದ ಆತ್ಮಗಳ ಬುದ್ಧಿಯ ಯಾವುದೇ ಸಂದರ್ಭದಲ್ಲೂ ವಿಚಲಿತಗೊಳಿಸಲಾರವು. ಓಕೆ, ಸೊ ಮೊನ್ನೆ ಟೆಸ್ಟ್ದು ಫಸ್ಟ್ ಸೆಕೆಂಡ್